ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಗೋರಕ್ಷಣೆ ಮತ್ತು ಗೋರಕ್ಷಕರ ಬಗ್ಗೆ ರಾಷ್ಟ್ರದಾದ್ಯಂತ ಬಿರುಸಿನ ಚರ್ಚೆ ನಡೀತಾ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲೇ ಇವತ್ತು ಉಡುಪಿಯಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ಬೆಳ್ಳಂಬೆಳಿಗ್ಗೆ ಇವತ್ತು ಈ ಘಟನೆ ಇಡೀ ಉಡುಪಿ ಜಿಲ್ಲೆಯ ಜನರನ್ನ ಒಂದು ರೀತಿ ಬೆಚ್ಚಿ ಬೀಳಿಸಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಂಥ ಸ್ಟೇಟ್ಮೆಂಟಿಗೂ ಇವತ್ತಿನ ಈ ನಡೆದಂಥ ಘಟನೆಗೂ ಎಲ್ಲ ಒಂದು ಕಡೆಯಲ್ಲಿ ಲಿಂಕನ್ನು ಮಾಡೋದಕ್ಕೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಷಯಗಳು ಹರಿದಾಡ್ತಾ ಇರೋದು ನಿಮಗೆ ಗೊತ್ತೇ ಇದೆ. ಇವತ್ತು ಬೆಳಿಗ್ಗೆ ಪ್ರವೀಣ್ ಪೂಜಾರಿ ಅನ್ನುವಂತಹ BJPಯ ಒಬ್ಬ ಕಾರ್ಯಕರ್ತನ ಹಲ್ಲೆ ಆಗಿದೆ. ಆ ಹಲ್ಲೆ ಆದಂತಹ ರಿಪೋರ್ಟ್ಗಳು ಇವತ್ತು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಎಲ್ಲದರಲ್ಲೂ ಕೂಡ ಹೆಡ್ಲೈನ್ ಸ್ಟೋರಿ ಆಗಿ ಹೋಗಿರುವಂಥದ್ದು ಮತ್ತು ನಿನ್ನೆ ರಾತ್ರಿ ಹೊತ್ತಿಗೆ ನಡೆದಂತಹ ಈ ಘಟನೆ ನಿಜಕ್ಕೂ ಖೇದಕರವಾದಂಥ ಮತ್ತು ದುಃಖಕರ ಸಂಗತಿಯಾಗಿದೆ. ಇಲ್ಲಿ ಯಾವುದೇ ಪಕ್ಷ ಅದು ಇದು ಯಾವುದೇ ಬರದೆ ಕೂಡ ಒಬ್ಬ ವ್ಯಕ್ತಿಯ ಹತ್ಯೆ ಆಗಿದೆ ಅನ್ನೋದೇ ಒಂದು ದೊಡ್ಡ ದುಃಖದ ಒಂದು ಸಂಗತಿ ಮತ್ತು ಮಾತಾಗಿದೆ. ಇವತ್ತು ನಿನ್ನೆ ನಡೆದಂಥ ಈ ಘಟನೆ ಏನು, ಯಾಕಾಯಿತು, ಇದು ಹೇಗಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಈ ಒಂದು ಸಣ್ಣ ರಿಪೋರ್ಟ್ನಲ್ಲಿ. ಬಿಜೆಪಿ ಕಾರ್ಯಕರ್ತನೊಬ್ಬ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಂದ ಹತನಾಗಿದ್ದಾನೆ. ಉಡುಪಿ ಜಿಲ್ಲೆಯ ಹೆಬ್ರಿ ಸಮೀಪದ ಕೆಂಜೂರು ನಿವಾಸಿ ಪ್ರವೀಣ್ ಪೂಜಾರಿ ಮೃತ ವ್ಯಕ್ತಿ. ಗೋಸಾಗಾಟ ಮಾಡುತ್ತಿದ್ದಾನೆ ಎಂದು ಆರೋಪಿಸಿ ಹಿಂದೂ ಕಾರ್ಯಕರ್ತರು ಪ್ರವೀಣ್ ಮೇಲೆ ಹಲ್ಲೆ ನಡೆಸಿದ್ದರು. ನಿನ್ನೆ ರಾತ್ರಿ ತ್ರಿಚಕ್ರ ವಾಹನದಲ್ಲಿ 3 ಹಸುಗಳನ್ನು ಪ್ರವೀಣ್ ಕೊಂಡೊಯ್ಯುತ್ತಿದ್ದರು. ರಮೇಶ್ ಎಂಬುವರು ಮೊಬೈಲ್ ಕರೆ ಮಾಡಿ ಇವರ ತ್ರಿಚಕ್ರ ವಾಹನವನ್ನ ಬಾಡಿಗೆಗೆ ಗೊತ್ತು ಮಾಡಿದ್ದರು. ಮಾರ್ಗ ಮಧ್ಯದಲ್ಲಿ ಕರ್ಜಿಕೆ ಎಂಬಲ್ಲಿ ಹಿಂದೂ ಕಾರ್ಯಕರ್ತರು ಅಡ್ಡಗಟ್ಟಿದ್ದಾರೆ. ಜೊತೆಗಿದ್ದವರು ಓಡಿ ಹೋದರೆ ಪ್ರವೀಣ್ ಮತ್ತು ಅಕ್ಷಯ್ ಕಾರ್ಯಕರ್ತರ ಕೈಗೆ ಸಿಕ್ಕಿದ್ದಾರೆ. ಗುಂಪು ಸೇರಿಕೊಂಡು ಎಲ್ಲರೂ ಇವರಿಬ್ಬರ ಮೇಲೆ ಮುಗಿಬಿದ್ದಿದ್ದಾರೆ. ಅಲ್ಲಿಂದ ಇವರನ್ನು ಕೆಂಜೂರು ಬಳಿ ಕರೆತರಲಾಗಿದೆ. ಹಿಂದೂ ಕಾರ್ಯಕರ್ತರು ಸ್ಥಳದಿಂದ ಓಡಿ ಹೋದರೆ ಅಲ್ಲಿದ್ದವರು ಇವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಮಾರ್ಗ ಮಧ್ಯದಲ್ಲೇ ಪ್ರವೀಣ್ ಸತ್ತಿದ್ದಾನೆ. ಅಕ್ಷಯ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಏನು ಒಂದು ಟಾಟಾ ಎಸ್ ವಾಹನದಲ್ಲಿ 3 ಕರುಗಳನ್ನ ಸಾಗಿಸ್ತಾ ಇರ್ತಕ್ಕಂಥ ಒಂದು 2 ವ್ಯಕ್ತಿಗಳ ಮೇಲೆ ಹಿಂದೂ ಜಾಗರಣ ವೇದಿಕೆ ಸದಸ್ಯರು ಅವ್ರನ್ನ ಅಡ್ಡಗಟ್ಟಿ ಅದು ಮತ್ತು ಇದನ್ನು ಸ್ಲಾಟರ್ ಹೌಸಿಗೆ ತಗೊಂಡು ಹೋಗ್ತಾ ಇರ್ತೀರಂತ ಅವ್ರ ಜೊತೆ ತಗಾದೆ ತೆಗೆದು ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಪ್ರವೀಣ್ ಪೂಜಾರಿ ಅಂತಕ್ಕಂಥವ್ರು ಸುಮಾರು 29 ವರ್ಷ, ಅವರು ಬ್ರಹ್ಮಾವರದ ಆಸ್ಪತ್ರೆಯಲ್ಲಿ ಮೃತರಾಗಿರ್ತಾರೆ. ಈ ಒಂದು ಮತ್ತು ಇನ್ನೊಬ್ಬರು ಅವ್ರ ಜೊತೆಲಿದ್ದಂಥವ್ರು ಅಕ್ಷಯ್ ಅಂತ 22 ವರ್ಷದ ಹುಡುಗ, ಅವರು ಇಂಜುರಿ ಆಗಿದೆ, ಬಟ್ ಔಟ್ ಆಫ್ ಡೇಂಜರ್ ಇದ್ದಾರೆ, ಅವ್ರಿಗೇನು ಸಮಸ್ಯೆ ಆಗಿದೆ. ಈ ಆರೋಪಿಗಳು ಏನು ಅಡ್ಡಗಟ್ಟಿದ ಹಿಂದೂ ಜಾಗರಣ ವೇದಿಕೆ, ಅವ್ರು ಶ್ರೀಕಾಂತ್ ಅಂಥೇಳಿ ಪ್ರಮುಖ ಆರೋಪಿ, ಮತ್ತು ಇತರೆ 16 ಜನನ್ನ ನಾವೀಗಾಗಲೇ ನಿನ್ನೆ ರಾತ್ರಿನೇ ಕಾರ್ಯಾಚರಣೆ ಮಾಡಿ ಅವ್ರನ್ನ ಈಗ ಬಂಧಿಸಿದ್ದೇವೆ. ಒಟ್ಟು 17 ಜನನ ಈಗ ಬಂಧಿಸಿದ್ದೇವೆ. ವಾಸ್ತವದಲ್ಲಿ ಇತ್ತೀಚೆಗಷ್ಟೇ ಇಲ್ಲಿ ಹಿಂದೂ ಜಾಗರಣ ವೇದಿಕೆ ಆರಂಭವಾಗಿತ್ತು. ಪ್ರವೀಣ್ ಕೆಂಜೂರಿನಲ್ಲೇ ಕೋಳಿ ಫಾರಂ ನಡೆಸಿಕೊಂಡಿದ್ದ. ಈತ ಬಿಜೆಪಿ ಪಕ್ಷದ ಜೊತೆಗೂ ಗುರುತಿಸಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ಬಿಡುವಿನ ವೇಳೆಯಲ್ಲಿ ವಾಹನ ಬಾಡಿಗೆಗೆ ಓಡಿಸುತ್ತಿದ್ದ. ಈ ಘಟನೆ ಪ್ರವೀಣ್ ಮನೆಯವರನ್ನ ದಿಗ್ಭ್ರಮೆಗೊಳಿಸಿದೆ. ಊರ ಯುವಕರೇ ಮಗನಿಗೆ ಹೊಡೆದು ಸಾಯಿಸಿದ್ದನ್ನು ಅವರಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ನನ್ನ ಮಗ ಗೋಸಾಗಾಟ ಮಾಡುತ್ತಿರಲಿಲ್ಲ, ಆತನನ್ನ ಬೇರೆಯವರು ಕರೆಸಿಕೊಂಡಿದ್ದರು, ಬಾಡಿಗೆ ವಾಹನ ತೆಗೆದುಕೊಂಡು ಹೋಗಿದ್ದ ಎನ್ನುತ್ತಾರೆ. 8 ಗಂಟೆ ರಾತ್ರಿ ಹೋಯ್ದ, ಅಂಗಡಿ ಬಿಟ್ಟು ಹೋಯ್ದ. ಕಡೆ ನಾನು ಅಂಗಡಿ ಬಾಗಿಲು ಹಾಕಿದೆ, ಕಡೆ ಹೊಡೆದು ಫೋನ್ ಮಾಡ್ರೆ ಫೋನ್ ಎತ್ತಲಿಲ್ಲ, ಫೋನ್ ಸ್ವಿಚ್ ಆಫ್ ಆಯ್ತು. ಎಂತ ಮಾಡಿರೋದು ನಮಗೆ ಗೊತ್ತಿಲ್ಲ. ಕಡೆ ಬೇರೆಯವ್ರು ಮಾತಾಡ್ರು, ಅವ್ರು ನಮಗೆ ಜೋರು ಮಾಡ್ರು, ಇಲ್ಲಿ ಬನ್ನಿ, ಇಲ್ಲಿ ಗಾಡಿ ಹೋಗ್ದು ಹೋಯ್ತು, ಎತ್ತಿ ಹಾಕಿ ಬನ್ನಿ ಇಲ್ಲಿ ನನ್ನ ಹೇಳಿ ಜೋರು ಮಾಡ್ರು. ಮತ್ತು ನಮ್ಗೆ ಎಂತ ಆಯ್ತು ನಮಗೆ ಗೊತ್ತಿಲ್ಲ. ಕಡೆಗೆ ಅವರೇ ಅಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅಂದ್ರೆ ಅವ್ರ ಕಡೆಗೆ ಪೊಲೀಸ್ನವ್ರು ಯಾರನ್ನ ಅವ್ನ ದೋಸ್ತಿದೆ ಟೆಂಪಕ್ಕೆ ತಗೊಂಡೆ ಆಸ್ಪತ್ರೆಗೆ ಹಾಕಿರಮ್. ನಾನು ಇನ್ನೂ ಕಾಣಲೆ, ನಂಗೆ ಗೊತ್ತಿಲ್ಲ ಅಂತಂದೇಳಿ. ಇಷ್ಟೊತ್ತರಿಗೆ ಯಾರು ಅಂತ ಹೇಳಲೆ ನನಗೆ. ಕೋಳಿ ಫಾರ್ಮ್ ಇದ್ದ, ನಮ್ಮದೇ ಕೋಳಿ ಫಾರ್ಮ್ ಮಾಡ್ಕೊಂಡಿದ್ದ. ಈ ವರ್ಷ ಮಾಡಿದೆಲ್ಲ, ಇನ್ನು ಮದುವೆ ಮಾಡ್ಕೊಂಡು ಎಣಿಸ್ಕೊಂಡಿದ್ದ. ಅಷ್ಟೊತ್ತಿಗೆ ಇದೆಲ್ಲ ಮಾಡಿ ಹಾಕ್ರ ಅವನಿಗೆ. ಯಾರು ಎಂತ ಮಾಡಿರೋದು ನಮಗೆ ಗೊತ್ತಿಲ್ಲ. ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಗರಿಕರು ಈ ಘಟನೆಯನ್ನ ಖಂಡಿಸಿದ್ದಾರೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ.
ನನ್ನ ಕ್ಷೇತ್ರದಲ್ಲಿ ಹಿಂದೆಂತೂ ಇಂತಹ ಘಟನೆ ನಡೆದಿರಲಿಲ್ಲ. ಖಂಡಿತವಾಗಿ ರಾತ್ರಿ 1 ಗಂಟೆಗೆ ಕಾಲ್ ಬಂದಾಗ ಅತ್ಯಂತ ಬೇಸರಪಟ್ಟವಳು ನಾನು. ಪ್ರವೀಣ್ ಎಂಬವರು ಮರ್ಡರ್ ಆಗಿದೆ ಅಂದಾಗ ನಿಜವಾಗಿಯೂ ಅತ್ಯಂತ ಅಮಾನುಷವಾಗಿ ಅವನನ್ನು ಮರ್ಡರ್ ಮಾಡಿದ್ದಾರೆ. ಅವನು ಯಾವುದೇ ಜೀವನ ಪಾಡಿಗಾಗಿ ಹೊಟ್ಟೆ ಪಾಡಿಗೆಗೆ ಬಾಡಿಗೆ ಮಾಡಿರ್ಬೋದು, ದನ ಸಾಗಿಸಿರ್ಬೋದು, ಅವರು ಹಿಡಿದು ಪೊಲೀಸರಿಗೆ ಕೊಡ್ಬೋದಿತ್ತು. ಖಂಡಿತವಾಗಿಯೂ ಕಾನೂನನ್ನು ಅವ್ರ ಕೈಗೆತ್ತಿಕೊಳ್ಬಾರ್ದಿತ್ತು. ಇಂತಹ ಘಟನೆ ಇನ್ನು ಮುಂದೆ ನಡಿಬಾರ್ದು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅಪರಾಧಿಗಳಿಗೆ ಅವನ ವೈಯಕ್ತಿಕ ಪರಿಚಯ ಇದೆ, ಅವನ ಹೆಸರು ಹೇಳಿ ಹೊಡೆದಿದ್ದಾರೆ. ನಾನು ಮೋರ್ಚರಿಗೆ ಭೇಟಿ ಕೊಟ್ಟಾಗ ಮೈಯಲ್ಲಾದ ಗಾಯಗಳನ್ನು ನೋಡುವಾಗ ಅತ್ಯಂತ ಅಮಾನವೀಯವಾಗಿ ವರ್ತಿಸ್ತಾರೆ. ದನಗಳನ್ನು ಸಂರಕ್ಷಣೆ ಮಾಡುವವರು ಮನುಷ್ಯನನ್ನು ಹೀಗೆ ಅಮಾನವೀಯವಾಗಿ ಟ್ರೀಟ್ ಮಾಡೋದು ಎಷ್ಟು ಸರಿ ಎಂಬುದು ನನ್ನ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಿರಲಿ, ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಒಳ್ಳೆಯ ಶಿಕ್ಷೆ ಆಗಲಿ, ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಅವ್ರಿಗೂ ಅನುಭವಿಸಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿರುವ ಮಕ್ಕಳೆಲ್ಲ ಸಣ್ಣ ಮಕ್ಕಳು. ಮುಂದಿನ ದಿನಗಳಲ್ಲಿ ಮುಂದೆ ತಪ್ಪು ದಾರಿಯನ್ನು ತುಳಿಬಾರದು ಎಂಬುದು ನನ್ನ ಆಶಯ. ಬಹುತೇಕ ಎಲ್ಲ ಆರೋಪಿಗಳ ಬಂಧನವಾಗಿದೆ. ಇನ್ನೂ ಕೆಲವರ ಬಂಧನದ ಸಾಧ್ಯತೆ ಇದೆ. ಗೋವನ್ನು ರಕ್ಷಿಸುವ ನೆಪದಲ್ಲಿ ಮಾನವ ಜೀವ ಹತ್ಯೆ ಮಾಡಿದ ಘಟನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ. ಎಸ್, ಇದಿಷ್ಟು ಇವತ್ತು ನಿನ್ನೆ ನಡೆದಂತಹ ಘಟನೆ ವೀಕ್ಷಕರೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿವಾಕರ್ ಹಿರಿಯಡ್ಕ ಮಾತನಾಡ್ತಾ ದೂರವಾಣಿ ಮುಖಾಂತರ. ದಿವಾಕರ್, ಈಗ ನಿನ್ನೆ ರಾತ್ರಿ ಸುಮಾರು ಎಷ್ಟು ಗಂಟೆಗೆ ನಡೆದಂತಹ ಘಟನೆ, ಆ್ಯಕ್ಚುಲಿ ಆಗಿದ್ದು ಅಲ್ಲಿ ಹೇಗಾಯಿತು, ಇದೆಲ್ಲದರ ಬಗ್ಗೆ ಇನ್ನೂ ಬಿಡಿಸಿ ಹೇಳಬೇಕಾಗಿದೆ. ಅವಿನಾಶ್, ನಿನ್ನೆ ರಾತ್ರಿ ಒಂದು 7 ಗಂಟೆ ಸುಮಾರು, ಸಾಧಾರಣ 7-7:30 ಗಂಟೆ ಸುಮಾರಿಗೆ ಈ ಪ್ರವೀಣ್ ಪೂಜಾರಿ ಅವರು ಒಂದು ಟಾಟಾ ಏಸ್ ನಲ್ಲಿ 3 ಜನಗಳನ್ನ ಸಾಗಿಸ್ತಾ ಒಂದು ಮಾಹಿತಿ ಅಲ್ಲಿಯ ಹಿಂದೂ ಕಾರ್ಯಕರ್ತರಿಗೆ ಸಿಗ್ತದೆ. ಅವರು ಅವರನ್ನ ಹಿಡಿದು ಇದರ ಬಗ್ಗೆ ವಿಚಾರಣೆಯನ್ನು ಮಾಡಿ ಅವರಿಗೆ ಹೊಡಿತಾರೆ. ಹೊಡೆದು ಸಾಕಷ್ಟು ಏಟು ತಿಂದವರು ಆ ಸಂದರ್ಭದಲ್ಲಿ ಹೇಳ್ತಾರಂತೆ, ನೀವು ಶಿಕ್ಷೆಯನ್ನು ಕೊಡೋದಕ್ಕಿಂತ ನಾನು ತಪ್ಪು ಮಾಡಿದ್ರೆ ನನ್ನನ್ನ ಸ್ಟೇಷನ್ಗೆ ಕೊಡಿ, ನಾನು ಅಲ್ಲಿ ಆದ್ರೂ ನನ್ನನ್ನ ಬಿಡಿ ಅಂತೇಳಿ ಅವರು ಬೇಡಿಕೊಂಡಿದ್ರು. ಜೊತೆಗೆ ಅಕ್ಷಯ್ ಎನ್ನುವರು ಅವ್ರ ಜೊತೆಗೆ ಇದ್ರು ಮತ್ತು ರಮೇಶ್ ಒಟ್ಟಿಗೆ 4 ಜನ ಇದ್ರು ಅವರು. ಅಕ್ಷಯ್ ಅವರಿಗೂ ಕೂಡ ಇವರು ಏಟನ್ನ ನೀಡಿದ್ರು. ಅಕ್ಷಯ್ ಮತ್ತೆ ಪ್ರವೀಣ್ ರವರು ಮುಂದೆ ಗಾಯಗೊಂಡಲ್ಲಿದ್ದಾಗ ಇವರೇ ಪೊಲೀಸರಿಗೆ ಫೋನ್ ಮಾಡಿ, ನಾವು ದನ ಸಾಗಾಟ ಮಾಡುವವರನ್ನು ಹಿಡಿದಿದ್ದೇವೆ, ನೀವು ತಕ್ಷಣ ಬರಬೇಕು ಅನ್ನೋ ಕರೆಯನ್ನು ಪೊಲೀಸ್ ಸ್ಟೇಷನ್ ಹೆಬ್ರಿ ಪೊಲೀಸ್ ಸ್ಟೇಷನ್ ನೀಡಿದ್ದಾರೆ. ತಕ್ಷಣ ಪೊಲೀಸರು ಈ ಘಟನಾ ಸ್ಥಳಕ್ಕೆ ಬಂದು ನೋಡುವಾಗ ಇಲ್ಲಿ ಪ್ರವೀಣ್ ಮತ್ತು ಅಕ್ಷಯ್ ಎನ್ನುವರು ಏಟು ಬಿದ್ದಿದ್ದಾರೆ. ಹಾಗಾಗಿ ಅವರನ್ನ ಆಸ್ಪತ್ರೆಗೆ ಸಾಗಿಸ್ತಾರೆ. ಪೊಲೀಸ್ನವರೇ ಹಾಗಾದ್ರೆ ಆಸ್ಪತ್ರೆಗೆ ಸಾಗಿಸಿದ್ ಇವ್ರನ್ನ ತಕ್ಷಣ ಅಂದ್ರೆ 8-8:30 ಗಂಟೆ ಆಗಿರ್ಬೋದು. ಆ ಸಂದರ್ಭದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸಾಗಿಸ್ತಾರೆ. ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಪ್ರವೀಣ್ ಪೂಜಾರಿ ಅವರು ಅಸುನೀಗಿದ್ದಾರೆ ಎನ್ನುವಂತ ಮಾಹಿತಿ ಕೇಳಿ ಬರ್ತಿತ್ತು. ನಂತರ ಇವರು ಅಕ್ಷಯ್ ಅವರು ಗಂಭೀರ ಗಾಯಗೊಂಡು ಅವರ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿತ್ತು. ಆದ್ರೆ ಇವಾಗ ಅವರಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ, ಹಾಗಾಗಿ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವ ಮಾಹಿತಿಯನ್ನು ಪೊಲೀಸ್ ಮೂಲಗಳು ತಿಳಿಸಿದೆ. ಈ ಘಟನೆ ಬೆಳಕಿಗೆ ಬಂದಿರೋದು ಇವತ್ತು ಬೆಳಿಗ್ಗೆ. ಹಾಗಾಗಿ ಈ ಪೊಲೀಸರಿಗೆ ಅವರೇ ಫೋನ್ ಮಾಡಿದ್ರಿಂದ ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಅದರಲ್ಲಿ 18 ಜನರನ್ನ ಬಂಧಿಸುವಲ್ಲಿ ಈಗಾಗಲೇ ಸಫಲರಾಗಿದ್ದಾರೆ. ಹಾಗಾಗಿ ಈ ಘಟನೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರಲ್ಲಿ ಹೆಚ್ಚಿನ ಜನರನ್ನ ಇವರು ಬಂಧಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಉಡುಪಿ ಜಿಲ್ಲೆಯಲ್ಲಿ ಗೋಸಾಗಾಟ ಹೆಚ್ಚಾಗಿ ಆಗ್ತಾ ಇದೆ. ತಡೆಯುವಂತ ಪ್ರಯತ್ನ ಕೂಡ ಸಂಘಟನೆಯಿಂದ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದೊಂದು ಅಮಾನವೀಯ ಕೃತ್ಯ ಅಂತೇಳಿ ಎಲ್ಲ ಸಂಘಟನೆ ಕಾರ್ಯಕರ್ತರು ಕೂಡ ಹೇಳ್ತಿದ್ದಾರೆ. ಅಂದ್ರೆ ಇದರಲ್ಲಿ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನರ ಕೈವಾಡ ಇದೆ, ಅವರು ಭಾಗಿಯಾಗಿದ್ದಾರೆ ಎನ್ನುವಂತ ಮಾಹಿತಿ ಕೇಳಿ ಬರ್ತಾ ಇತ್ತು. ಈ ಒಂದು ಮಾತನ್ನ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ನಲ್ಲಗಳಿದ್ದಾರೆ. ನಮಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತ ಮಾಹಿತಿ ನೀಡಿದ್ದಾರೆ. ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳುವ ಪ್ರಕಾರ ಇದು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಈ ಒಂದು ಪ್ರಕರಣವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು 18 ಜನರನ್ನು ನಾವು ಬಂಧಿಸಿದೆ ಎನ್ನುವ ಮಾಹಿತಿಯನ್ನು ಕೂಡ ಪೊಲೀಸ್ ವರಿಷ್ಠಾಧಿಕಾರಿ ನೀಡಿದ್ದಾರೆ. ಆ ಬಳಿಕ ಇವತ್ತು ಅದರ ಹೆಚ್ಚಿನ ಮಾಹಿತಿಗಾಗಿ ಅವರ ದೇಹವನ್ನ KMCಗೆ ತರ್ತಾರೆ. ಅಲ್ಲಿ ಕೂಡ ಅವರನ್ನ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅವರು ಇನ್ನೂ ಹೆಚ್ಚಿನ ಬೇಕಂತ ಇವತ್ತು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಘಟನೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಬೆಚ್ಚಿ ಖಂಡಿತ ದಿವಾಕರ್ ಅವರೇ. ಈಗ ಇನ್ನೊಂದು ವಿಷಯ ಅಂತಂದರೆ, ಮೃತರಾದಂತಹ ಪ್ರವೀಣ್ ಪೂಜಾರಿ ಅವರು BJP ಪಕ್ಷದ ಅಲ್ಲಿ ಸ್ಥಳೀಯವಾಗಿ ಅವರು BJP ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ಅಂತ ಕೂಡ ಸುದ್ದಿ ಇದೆ, ಇದು ಹೌದಾ? ಹಲೋ
ಹಲೋ. ಹಲೋ ಅವಿನಾಶ್. ಎಸ್ 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 ಈಗ ಸ್ಥಳೀಯವಾಗಿ ಬಿಜೆಪಿ ಪಕ್ಷ ಸ್ಥಾನೀಯ ಸಮಿತಿ ಅಧ್ಯಕ್ಷರಾಗಿದ್ರು, ಮಾಜಿ ಅಧ್ಯಕ್ಷರು ಅವರು ಬಿಜೆಪಿ. ಓಹೋ ಓಕೆ. ಕಳೆದ ಬಾರಿ ಅಧ್ಯಕ್ಷರಾಗಿದ್ರು, ಈಗ ಸಕ್ರಿಯ ಕಾರ್ಯಕರ್ತರಾಗಿದ್ರು. ಹಾಗಾಗಿ ಮಾಜಿ ಶಾಸಕರಾದಂತಹ ರಘುಪತಿ ಭಟ್ ಅವರು ಅವರ ಮನೆಗೆ ಭೇಟಿಯನ್ನು ನೀಡಿ ಈ ಬಗ್ಗೆ ಹೆಚ್ಚಿನ ಸಮಗ್ರ ತನಿಖೆ ಆಗಬೇಕು, ಯಾವ ಕಾರಣಕ್ಕಾಗಿ ಅವರ ಕೊಲೆ ಆಗಿದೆ ಎನ್ನುವುದನ್ನು ಕೂಡ ಸಮಗ್ರ ತನಿಖೆ ಮಾಡಬೇಕು ಎನ್ನುವುದನ್ನು ಒತ್ತಾಯಪಡಿಸಿದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ವಿಷಯ ತಿಳಿದ ತಕ್ಷಣ ಅವರ ಮನೆಗೆ ಭೇಟಿ ನೀಡಿ ಈ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸ್ತೇವೆ, ಯಾರು ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು, ಕಾನೂನು ಕೈಗೆತ್ತಿಕೊಂಡವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವಂತ ಪ್ರಯತ್ನ ನಾಳೆ ಮಾಡಿಸ್ತೇನೆ ಎನ್ನುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭರವಸೆ ನೀಡಿದ್ದಾರೆ. ಪಾಪ ಅದೇ ದನಗಳ ರಕ್ಷಣೆ ವಿಚಾರದಲ್ಲಿ ಒಂದು ಜೀವವೇ ಇಲ್ಲಿ ಹೋಯ್ತು ಅಂತ. ಜೊತೆಗೆ ಪ್ರವೀಣ್ ಪೂಜಾರಿ ಒಬ್ಬರೇ ಪ್ರವೀಣ್ ಪೂಜಾರಿ ಅವರು ಮನೆಯ ಹಿರಿಯ ಮಗನಾಗಿದ್ದಾರೆ. ತಮ್ಮ ಮತ್ತು ತಂಗಿ ಇರುವಂತದ್ದು, ಮನೆಗೆ ಆಧಾರ ಸ್ತಂಭವಾಗಿ ಇದ್ದಾರೆ ಇವರು ಎನ್ನುವಂತ ಮಾಹಿತಿ ಕೂಡ ಕೇಳಿ ಬರ್ತಿತ್ತು. ಅಂದ್ರೆ ಇವರು ಒಂದು ಕೋಳಿ ಫಾರ್ಮ್ ಮತ್ತು ಒಂದು ದಿನಸಿ ಅಂಗಡಿ ಹಾಗೆ ನಡೆಸ್ತಿದ್ರು. ಬಿಡುವಿನ ವೇಳೆಯಲ್ಲಿ ಇವರು ಟಾಟಾ ಎಸ್ ಅಲ್ಲಿ ಈ ತರ ಬಾಡಿಗೆಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ರಮೇಶ್ ಎನ್ನುವರು ಏನು ನನಗೆ ಕರೆ ಮಾಡಿ ಬಾಡಿಗೆಯನ್ನ ನೀಡಿದ್ದಾರೆ, ನನಗೆ ಈ ದನ ಯಾರ್ದು ಎನ್ನುವ ಬಗ್ಗೆ ನನಗೂ ಮಾಹಿತಿ ಇಲ್ಲ, ಅದಕ್ಕೆ ನನಗೆ ಹೆಚ್ಚಿನ ಯಾವ್ದು ಗೊತ್ತಿಲ್ಲ. ಪೊಲೀಸರಿಗೆ ಕೊಡಿ ಅಂತೇಳಿ ಆ ಸಂದರ್ಭದಲ್ಲಿ ಕೂಡ ಅವರು ಅವರಿಗೆ ದಾಳಿ ಮಾಡಿದವರಿಗೆ ಹೇಳಿದ್ರು. ಆದ್ರೆ ಅವರು ಇವರ ಮಾತನ್ನ ಕೇಳುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ ಎನ್ನುವ ಮಾತನ್ನು ಕೂಡ ಅಲ್ಲಿ ಆ ಭಾಗದಲ್ಲಿ ಕೇಳಿ ಬರ್ತಿತ್ತು. ಕರೆಕ್ಟ್ ಖಂಡಿತ. ಪಾಪ ನನ್ನದೇನು ತಪ್ಪಿಲ್ಲ, ದಯವಿಟ್ಟು ಪೊಲೀಸ್ ಸ್ಟೇಷನ್ಗಾದ್ರೂ ನನ್ನ ಕರ್ಕೊಂಡು ಹೋಗಿ ಅಂತ ಹೇಳದಂತ ಈ ಪ್ರವೀಣ್ ಪೂಜಾರಿ ಅವರಿಗೆ ಕಡೆ ಪಕ್ಷ ಅದನ್ನಾದ್ರೂ ಮಾಡಿ ಇವ್ರ ಮಾನವೀಯತೆ ಮೆರೆಬಹುದಾಗಿತ್ತು. ಯಾರು ಹೊಡೆದಿದ್ದಾರೆ ಅವರಿಗೆ ಒಂದು ಜೀವವನ್ನೇ ತೆಗೆದು ಬಿಟ್ರಲ್ಲ ಅಂತ ದುಃಖ ಅಷ್ಟೇ. ಎಸ್, ಥ್ಯಾಂಕ್ ಯು ದಿವಾಕರ್ ಅವರೇ, ನಾನು ನಿಮ್ಮೆಲ್ಲ ಮಾಹಿತಿಗೆ ನಮಸ್ಕಾರ. ನಮ್ಮ ಜೊತೆ ಮಾತನಾಡ್ತಿದ್ರು ವೀಕ್ಷಕರೇ ನಮ್ಮ ಪ್ರತಿನಿಧಿ ದಿವಾಕರ್ ಹಿರಿಯಡ್ಕ. ಇದು ಇಷ್ಟು ನಿನ್ನೆ ನಡೆದಂಥ ಘಟನೆ. ಅವರು ರಮೇಶ್ ಅನ್ನೋರು ಫೋನ್ ಮಾಡ್ತಾರೆ ಪ್ರವೀಣ್ ಪೂಜಾರಿ ಅವರಿಗೆ, 1-2-3 ಗೋವುಗಳನ್ನು ಸಾಗಿಸ್ತಾರೆ. ತನ್ನ ಹೊಟ್ಟೆಪಾಡಿಗಾಗಿ ಮಾಡಿದಂಥ ಕೆಲಸ ಪಾಪ. ಆತ ತನ್ನ ಟಾಟಾ ಎಸ್ನಲ್ಲಿ ಗೋವುಗಳನ್ನು ಸಾಗಿಸ್ತಾ ಇರಬೇಕಾದ್ರೆ ಬೇರೆ ಹಿಂದೂ ಕಾರ್ಯಕರ್ತರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಇವರು ಅವ್ರನ್ನ ಅಡ್ಡಗಟ್ತಾರೆ. ಅಡ್ಡಗಟ್ಟಿದ ನಂತರ ಅಲ್ಲಿ ಇದ್ದಂಥವರು ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ಚೆನ್ನಾಗಿ ಪ್ರವೀಣ್ ಪೂಜಾರಿಗೆ ಒದೆ ತಿನ್ನಿಸ್ತಾರೆ. ಪಾಪ ಪೆಟ್ಟು ತಿಂದಂಥ ಪ್ರವೀಣ್, ನನ್ನನ್ನು ದಯವಿಟ್ಟು ಬಿಟ್ಟುಬಿಡಿ, ಅವರ ಗುರುತ ಪರಿಚಯನೂ ಇತ್ತು ಅನ್ನುವಂಥ ಮಾಹಿತಿ ಕೂಡ ನಮಗೆ ಇದೆ. ಬನ್ನಿ ಈಗ ಮತ್ತೆ ಇನ್ನೊಬ್ಬರು ಮಾತನಾಡ್ತಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ ಸರ್. ಹೇಳಬೇಕು ನಿಮ್ಮ ಹೆಸರು ಮತ್ತು ಊರು. ನಮಸ್ಕಾರ. ನಿಮ್ಮ ಹೆಸರು ಏನಂದ್ರೆ ಸರ್? ಎಸ್, ಇಸಾಕ್ ಅವರೇ, ಇವತ್ತಿನ ಘಟನೆ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಅಂದ್ಕೊಂಡಿದ್ದೇನೆ. ನನಗೆ ನನ್ನ ಅಭಿಪ್ರಾಯ ಪ್ರಕಾರ ಒಳ್ಳೆ ಮಾಹಿತಿ ಉಂಟು ಅದ್ರ ಬಗ್ಗೆ. ಎಸ್ ಹೇಳಿ. ಅದರ ವಿಷಯದಲ್ಲಿ ಹೇಳುವ ಮೊದಲು ಹೇಳಿ. ನಮ್ಮ ಎಲ್ಲಾ ಸಂಘ ಸಂಸ್ಥೆಗಳು ಏನುಂಟು ಇಂಡಿಯಾದಲ್ಲಿ ಅದನ್ನು ಮೊದಲು ಬ್ಯಾನ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಸಂಘ ಕಟ್ಟುದಾದ್ರೆ ಅಲ್ಲಿ ಎಲ್ಲಾ ಜಾತಿ ಇದ್ರೆ ಮಾತ್ರ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಡ್ಬೇಕು. ಯಾರಿಗಳ ಸಂಘ, ಗೌಡರ ಸಂಘ, ಶೆಟ್ರ ಸಂಘ ಇಲ್ಲ. ಒಂದು ಸಂಘದಲ್ಲಿ ಮುಸ್ಲಿಮ್ಸ್, ಹಿಂದೂ, ಕ್ರಿಶ್ಚಿಯನ್ ಎಲ್ಲ ಇದ್ರೆ ಸಂಘ ಮಾಡ್ಬೇಕು. ಅವಾಗ ಇಂತ ಏನಾದ್ರು ಆಗುತ್ತಾರೆ ಎಲ್ಲರೂ ಒಟ್ಟಿಗೆ ಹೋಗಿ ಅದನ್ನು ನಾವು ಏನಾದ್ರು ಇದು ಮಾಡ್ಬೇಕು. ಈಗ ದನದ ವಿಷಯದಲ್ಲಿ ಆಗಿರ್ಬೋದು, ಬೇರೆ ವಿಷಯದಲ್ಲಿ ಆಗಿರ್ಬೋದು ಮಾತಾಡ್ಲಿಕ್ಕೆ ಈಗ ಅಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಇದ್ದಾರೆ. ಅದನ್ನು ಒಂದು ಜಾತಿ ಮೇಲೆ ನೋಡ್ಲಿಕ್ಕೆ ಆಗುದಿಲ್ಲ. ನಮಗೆ ದೇಶ ಪ್ರೇಮ ಇದ್ರೆ ನಾವೆಲ್ಲ ಒಟ್ಟಿಗೆ ಇರ್ಬೇಕು. ಯಾಕಂತಂದ್ರೆ ಇಲ್ಲಿರುವ ಹಿಂದೂಗಳಾಗ್ಲಿ ಮುಸ್ಲಿಮ್ಸ್ ಆಗ್ಲಿ ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಇರ್ಬೇಕು ಅಂತ ನಾವು ಈ ಕಚ್ಚಾಡಿ ಈ ರೀತಿ ಮಾಡಿ ನಾವು ಕಟ್ಟಿದ ಟ್ಯಾಕ್ಸಿನ ದುಡ್ಡನ್ನು ಅದು 10 ಜನ ಮುಸ್ಲಿಮ್ಸ್ ಸತ್ತೋದ್ರು ಅವರಿಗೆ ಕೊಡಿ, ಹಿಂದೂಗಳು ಸತ್ತೋದ್ರು ಅವರಿಗೆ ಕೊಡಿ, ನಷ್ಟ ಆಗಿದೆ ಅದಕ್ಕೆ ಹಂಚಿ, ಇಂಪ್ರೂವ್ಮೆಂಟ್ ಯೂಸ್ ಮಾಡುವಂತ ಸಾಮಾನನ್ನು ನಾವು ಯಾಕೆ ಈ ರೀತಿ ಹಾಳು ಮಾಡ್ತಾ ಇರೋದು? ಈಗ ಅವರ ಮನೆಯವರಿಗೆ ನಾವು ಸಾಂತ್ವನ ಹೇಳ್ಬೋದು, ಅದನ್ನು ತುಂಬಿಸಿಕೊಡ್ಲಿಕ್ಕೆ ಯಾರಾದ್ರೂ ಒಬ್ಬ ಬಜರಂಗ ದಳದವರಾಗ್ಲಿ ಅಲ್ಲ ಬೇರೆ ಮುಸ್ಲಿಂ ದಳದವರಾಗ್ಲಿ ಯಾರಾದ್ರೂ ಅವ್ರ ಮನೆಗೆ ನಿಲ್ತಾರ? ಒಂದು 8 ದಿವಸ ಕಣ್ಣೀರು ಒರೆಸ್ಲಿಕ್ಕೆ ಯಾರಾದ್ರೂ ಇರ್ಬೋದು. ಮತ್ತೆ ಅವರ ತಾಯಿ ದಮ್ಮ ಹಾಕಿದ್ರೆ ಸಹ 1 ಜನ ಹಿಂದೆ ಹೋಗ್ಲಿಕ್ಕಿಲ್ಲ. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ? ಅದು ಕರೆಕ್ಟ್. ಈಗ ನನಗೆ ಈ ಘಟನೆಯನ್ನು ನೋಡಿದಾಗ, ಇವತ್ತಿನ ಘಟನೆಯನ್ನು ನೋಡಿದಾಗ, ಅಫ್ಕೋರ್ಸ್ ಈ ಸಂದರ್ಭ ಬೇರೆ ಆಗಿರ್ಬೋದು. ಇವರು ಗೋವನ್ನು ಪಾಪ ಸಾಗಿಸ್ತಾ ಇದ್ರು, ಹಿಂದೂ ಕಾರ್ಯಕರ್ತರು ಬಂದು ಇವರಿಗೆ ಹೊಡೆದ್ರು, ಇವರು ಸತ್ತೋದ್ರು. ಹಿಂದೂ ಸಂಘಟನೆಗಳು ಈಗ ಇದು ಮಾಡ್ತಾ ಇದೆ, ಇವರು ಇದನ್ನೆಲ್ಲ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಅಲ್ಲ ನಮ್ಮ ಸರ್ಕಾರ ಮುಂದೆ ಹೋಗಿ 1 ದಿವಸ ಅಲ್ಲ 1 ತಿಂಗಳು ಬೇಕಾದ್ರೆ ಸ್ಟ್ರೈಕ್ ಮಾಡ್ಲಿ. ಈ ದನವನ್ನು ಇದು ಮಾಡೋದು ಅವ್ರ ಹತ್ರ ಮಾಡಿಸ್ಲಿ, ಅದು ಬಿಟ್ಟು ನಾವು ಹೋಗಿ ಮಾಡೋದಲ್ಲ. ಪೊಲೀಸ್ ಕಾನೂನು ಮತ್ತೆ ಇದೆಲ್ಲ ಇರುವುದು ಯಾವ್ದಕ್ಕೆ ಹೇಳಿ? ಹೌದು. ನಾವು ಹೋಗಿ ಒಬ್ಬೊಬ್ಬರನ್ನ ಇದು ಮಾಡ್ಲಿಕ್ಕೆ ಹೊರಟ್ರೆ ಇದು ಸಿರಿಯಾ ಮತ್ತೆ ಯಮನ್ ಅಲ್ಲೆಲ್ಲ ನಡೀತಾ ಉಂಟು. ಆ ರೀತಿ ಆಗ್ಲಿಕ್ಕೆ ಉಂಟು ನಾಳೆ. ಖಂಡಿತ ನಮ್ಮ ನೆಮ್ಮದಿ ಹಾಳಾಗ್ತಾ ಹೋಗ್ತಾ ಉಂಟು. ನಾವು ಈಗ ಸ್ವಲ್ಪ ನಮ್ಮ ಹಿರಿಯರ ಹತ್ರ, ನನಗೆ ಐ ಥಿಂಕ್ 40, ನನಗೆ ಈಗ ಆಗಿರೋದು 45-48 ವರ್ಷ ಆಗ್ತಾ ಬಂತು.
ಇದಕ್ಕಿಂತ ಸೀನಿಯರ್ ಹತ್ರ ಕೇಳಿ ನೋಡಿ, ಅವ್ರು ಹೇಳ್ತಾರೆ ನಾವು ಯಾವ ಸಮಾಧಾನದಲ್ಲಿ ಇದ್ದೇವೆ, ಈಗ ಯಾವ ರೀತಿ ಇದ್ದೇವೆ ನಾವು. ಇನ್ನು ನಮ್ಮ ಮಕ್ಕಳಿಗೆ ನಾವು ಇದನ್ನ ಕೊಟ್ಟು ಹೋಗುದು ಕರೆಕ್ಟ್ ಕರೆಕ್ಟ್. ಎಸ್, ಸಾಧ್ಯವಾಗುದಾದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕು, ಎಲ್ಲಾ ಸಂಘ ಸಂಸ್ಥೆಯನ್ನು ಡಿಸಾಲ್ವ್ ಮಾಡಕ್ಕೆ. ನಿಮ್ಮ ಆಕ್ರೋಶ ಮತ್ತು ಸಿಖ್ ಎಲ್ಲ ಒಟ್ಟಿಗಿರುವಂತ ಒಂದು ಸಂಘವನ್ನು ಮಾಡಿದ್ರೆ ಮಾತ್ರ ಅದಕ್ಕೆ ಅಪ್ರೂವಲ್ ಕೊಡಬೇಕು. ಇದು ಬಾರಿ ನಿಮ್ಮ ಆಕ್ರೋಶ ಮತ್ತು ಕಾಳಜಿ ಎರಡು ನಿಮ್ಮ ಮಾತಿನಲ್ಲಿ ವ್ಯಕ್ತವಾಗ್ತಾ ಇರೋದು ಗೊತ್ತಾಗ್ತಾ ಇದೆ. ಬೇಜಾರಾಗ್ತಾ ಉಂಟು ಸರ್. ಅದು ಮುಸ್ಲಿಮ್ಸ್ ಆಗ್ಲಿ ಸತ್ರ ಅವನು ದನ ಸಾಕುತ್ತಾ ಇದ್ದಾನ, ಅವನು ಕೊಂದದ್ದು ಒಳ್ಳೇದಾಯ್ತು ಅಂತ ಕರೆಕ್ಟ್ ಬಾಕಿ ಇರೋರು ಹೇಳಲಿಕ್ಕಾಯ್ತು. ಕರೆಕ್ಟ್. ಒಬ್ಬ ಹಿಂದೂ ಸತ್ತ ಸಂತರ ಮುಸ್ಲಿಮ್ಸ್ ಬಾಕಿ ಅವನು ಮಾಡಿದ್ನ ಅವನಿಗೆ ಹಾಗೆ ಆಗ್ಬೇಕು, ಅವನಿಗೆ ಹಾಗೆ ಆಗ್ಬೇಕು ಅಂತ ಹೇಳಿ. ಅವ್ರ ಮನೆ ಜೀವ ಅಲ್ಲ ಸರ್, ಅವರ ಮನೆ ಜೀವ. ಮತ್ತೊಂದು ಸಾವನ್ನ ಸಂಭ್ರಮಿಸಿ ನೀವು ಹೇಳಿದಾಗೆ ಒಬ್ಬ ಮುಸ್ಲಿಂ ಸತ್ತು ಹೋದ್ರೆ ಒಳ್ಳೇದಾಯ್ತು, ಅವ್ರು ಹಾಗೆ ಮಾಡ್ತಾ ಇದ್ರು, ಸತ್ತು ಹೋಗಿದ್ದು ಒಳ್ಳೇದಾಯ್ತು. ಹಿಂದೂ ಸತ್ತು ಹೋದ್ರೆ ಒಳ್ಳೇದಾಯ್ತು, ಮೊನ್ನೆ ಹೊಡೆದಿದ್ನಲ್ಲ, ಈಗ ಅವ್ರದೇ ಒಬ್ಬ ಹೋದ, ಒಳ್ಳೇದಾಯ್ತು ಅಂತ. ಒಂದು ಮನೆಯ ಸಾವನ್ನ ಸಂಭ್ರಮ ಎಷ್ಟು ವಿಕೃತವಾಗಿದೆ ಅಂತ ಹೇಳಿದ್ರೆ. ಕರೆಕ್ಟ್ ಕರೆಕ್ಟ್. ಮತ್ತೊಂದು ಈ ಸಂಘ ಮಾಡೋದಕ್ಕೆ ಹೋದಂತ ಈಗ ಹಿಂದೂಗಳಲ್ಲಿ ಒಂದು ಸಂಘ ಅಲ್ಲ, ಮುಸ್ಲಿಮ್ಸ್ ಅಲ್ಲಿ ಒಂದು ಸಂಘ ಅಲ್ಲ. ಯಾಕೆ? ನಾನೀಗ ಒಳ್ಳೆ ಸ್ಟ್ರಾಂಗ್ ಆಗಿದ್ದೇನೆ, ನಾನು ಅದರಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ನಾನೊಂದು ಸಪರೇಟ್ ಸಂಘ ಮಾಡಿದ ಅದರ ಪ್ರೆಸಿಡೆಂಟ್ ಕಾಣುತ್ತೆ, ಮತ್ತೊಬ್ಬ ಮಾಡಿದ ಅದರ ಪ್ರೆಸಿಡೆಂಟ್ ನಾನು, ಇವನ್ ಜೊತೆ ನಾನು ಇದು ಮಾಡೋದಿಲ್ಲ. ನಾನು ನಿಮ್ಮ ಒಂದು ಕಸಿನ್ ಪಾರ್ಟ್ ಆಗಿ ನಾನೊಂದು ಬೇರೆ ಒಂದು ಪಾರ್ಟಿ ಮಾಡ್ತೇನೆ. ಕರೆಕ್ಟ್ 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 ಕರೆಕ್ಟ್. ಯಾಕೆ? ಕರೆಕ್ಟ್ ಕರೆಕ್ಟ್. ಸ್ಟೇಜ್ಗೋಸ್ಕರವಾ? ಕರೆಕ್ಟ್. ಮತ್ತೆ ಇದ್ರಲ್ಲೆಲ್ಲ ಸರ್, ಅದು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾವುದೇ ಪಾರ್ಟಿಯಲ್ಲಿ ಆಗ್ಲಿ ನೋಡಿ, 25% ಜನ ಕೆಲಸ ಇರೋದವರೇ ಇರುದು. ಇದಕ್ಕೋಸ್ಕರ ಅವ್ರಿಗೆ ಬೇಕಾದಷ್ಟು ಟೈಮ್ ಉಂಟು. ನಿಮಗೆ ಕೆಲಸ ನೀವು ನೋಡಿ ಸರ್, ಬೆಳಿಗ್ಗೆ ಬರ್ತೀರಾ, ನೀವು ನಿಮ್ಮದೆಲ್ಲ ಕೆಲಸ ಮಾಡ್ಕೊಂಡು ನೀವು ನಿಮ್ಮ ಎಂತ ಇದರ ಆಂಕರ್ ಆಗಿ ನೀವು ಕೆಲಸ ಶುರು ಮಾಡ್ತೀರಾ, ರಾತ್ರಿವರೆಗೆ ನಿಮ್ಗೆ ಇದೆ. ಹಾಕಿದ್ರೆ ಕೆಲಸ ಇಲ್ಲದೆ ಇರುವಾಗ ಈ ಹುಳ ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಈ ರೀತಿ ಮಾಡಿಸ್ತಾರೆ. ನೀವು ಕಾಳಜಿಯಿಂದ ಗೋರಕ್ಷಣೆ ಮಾಡ್ತೀರಾ ಸರ್? ಅವ್ರು ತಗೊಂಡೋಗ್ಬಿಟ್ಟು ಅವ್ರನ್ನ ಹಿಡಿದು ಸ್ಟೇಷನ್ಗೆ ಕೊಡ್ಲಿ, ಸ್ಟೇಷನ್ ಅವರು ಬಿಡ್ತಾರ, ಸ್ಟೇಷನ್ ಮುಂದೆ ಧರಣಿ ಕೂರ್ಲಿ. ಖಂಡಿತ ಖಂಡಿತ. ಇದು ಇಷ್ಟೆಲ್ಲ ಮಾಡಿ ನಮ್ಮ ಮಿಷನರಿ ಉಂಟು, ಅದು ಪೊಲಿಟಿಕಲ್ ಮಿಷನರಿ ಆಗಿರ್ಬೋದು, ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ಅವರ ಮುಂದೆ ನಾವು ಅವರನ್ನು ಮಂಡಿವರಿಸಬೇಕು, ನೀವು ಇದನ್ನು ಸ್ಟ್ರಿಕ್ಟ್ ಆಗಿ ಮಾಡಿ ಅಂತ. ಕರೆಕ್ಟ್. ಇವನ್ ಒಂದು ಪೊಲೀಸ್ನ ಸರಿಯಾದ ಕೆಲಸ ಮಾಡಿದ್ರೆ ಒಂದು ದೇವಸ್ಥಾನದ ಮುಂದೆ, ಮಸೀದಿಯ ಮುಂದೆ ಒಂದು ಚಪ್ಪಲಿ ಸಹ ತೆಪ್ಟ್ ಆಗಿ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಇಸಾಕ್ ಅವರೇ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಆಕ್ರೋಶ, ಕಾಳಜಿ ಮತ್ತು ಬೇಸರ, ಈ ಮೂರು. ಮತ್ತು ಎಷ್ಟು ಒಂದು ಅವರ ಪಾಯಿಂಟ್ಸ್ಗಳು ಎಷ್ಟು ಅರ್ಥಪೂರ್ಣವಾಗಿತ್ತು ಅಂತಂದರೆ, ಅವರೊಂದು ಮಾತು ಹೇಳ್ತಾರೆ ನೋಡಿ, ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಇದ್ದಂಥ ಒಂದು ಸಂಘವನ್ನು ಕಟ್ಟಿ ಅಂತ. ಖಂಡಿತ. ಅದ್ರ ಜೊತೆಗೆ ಅವರು ಮತ್ತೊಂದು ಪಾಯಿಂಟನ್ನು ರೈಸ್ ಮಾಡಿದ್ದು ಬಹಳ ಅರ್ಥಪೂರ್ಣವಾಗಿತ್ತು. ಒಬ್ಬ ಮುಸ್ಲಿಂ ಗೋಸಾಗಾಟ ಮಾಡ್ತಾ ಇದ್ದಾಗ ಅವನನ್ನು ಅಟ್ಯಾಕ್ ಮಾಡಿ ಅವ್ನು ಸತ್ತರೆ ಇವ್ರು ಖುಷಿ ಪಡೋದಕ್ಕಾಯಿತು, ಒಬ್ಬ ಹಿಂದೂ ಸತ್ತರೆ ಇವ್ರು ಅಟ್ಯಾಕ್ ಮಾಡಿದಾಗ ಇವ್ರು ಖುಷಿ ಪಡೋದಕ್ಕಾಯಿತು. ಎಲ್ಲಿಗೆ ಹೋಗ್ತಾ ಇದ್ದೇವೆ ನಾವು? ಒಂದು ಮನೆಯ ಜೀವ ಅಲ್ವಾ ಅಂತ. ನಿಜವಾಗಿಯೂ ಪಾಪ ಆ ಮನೆ ಇಡೀ ಪ್ರವೀಣ್ ಪೂಜಾರಿ ಮೇಲೆ ಡಿಪೆಂಡ್ ಆಗಿದ್ದಂಥ ಪ್ರವೀಣ್ ಇವತ್ತು ಒಂದು 4 ಜನ ಬಂದು ಅವರ ಮನೆಗೆ ಹೋಗಿ ಸಾಂತ್ವನವನ್ನು ಹೇಳಿ ಒಂದು 10, 25, 1 ಲಕ್ಷನೋ ಕೊಟ್ಟು ಅವರಿಗೆ ಸಾಂತ್ವನವನ್ನು ಕೊಟ್ಟು ಬರಬಹುದೇನೋ. ಅದು ಎಷ್ಟು ದಿನ? ಒಂದು 4 ದಿನ. ಈ ಹಿಂದೆ ಈ ಕೊಲೆಯನ್ನು ಕಂಡಾಗ ನಮಗೆ ನೆನಪಾಗುವಂಥದ್ದು ಮೂಡುಬಿದ್ರೆಯಲ್ಲಿ ಈ ಹಿಂದೆ 1 ವರ್ಷದ ಹಿಂದೆ ನಡೆದಂತಹ ಪ್ರಶಾಂತ್ ಪೂಜಾರಿ ಅನ್ನುವಂಥವ್ರು ಕೂಡ. ಅಫ್ಕೋರ್ಸ್ ಬೇರೆ ಬೇರೆ ತರಹದ ಸಂದರ್ಭ ಆಗಿದ್ದಿರಬಹುದು, ಆದರೆ ಇವತ್ತು ಎರಡೂ ಕೂಡ ಹೆಚ್ಚು ಕಡಿಮೆ ಸೇಮ್. ಪಾಪ ಆತ ಕೂಡ ಒಬ್ಬ ಹೂವಿನ ವ್ಯಾಪಾರಿ ಆಗಿದೆ. ಇದ್ರ ಬಗ್ಗೆ ಮಾತಾಡೋಣ. ಮತ್ತೆ ಇನ್ನೊಬ್ಬರು ಕರೆ ಮಾಡಿದ್ದಾರೆ. ಎಸ್, ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೆಸರು ಹೇಳಬೇಕು, ಊರು ಹೇಳಬೇಕು, ಮತ್ತು ನಿಮ್ಮ ಅಭಿಪ್ರಾಯ ಏನಿದ್ರೆ ಹೇಳಿ. ದೇರ್ಲಕಟ್ಟೆಯಿಂದ ಹಬೀಬ್ ಅವರೇ. ನಮಸ್ತೆ ಹಬೀಬ್ ಅವರೇ, ಹೇಳಿ. ಇವತ್ತೇನು ನಮ್ಮ ಪ್ರಶಾಂತ್ ಪೂಜಾರಿ ಕೊಲೆ ಆದ್ರು, ನಾನು ಹೇಳೋದಾದ್ರೆ ಅದು ಅವರ ಏನೋ ಒಂದು ನೋಡ್ಲಿಕ್ಕೆ ಅವರೊಂದು ಮುಸಲ್ಮಾನರ ತರ ಒಂದು ರೀತಿ ಕಾಣ್ತಾ ಇದ್ದಾರೆ. ಒಂದು ಆ ಘಟ್ಟ ಬಿಟ್ಟು ನೀವು ಆ ಫೋಟೋಗೆ ಈಗ ನೀವೊಂದು ಮೊಹಮ್ಮದ ರಹೀಮ ಏನಾದ್ರೂ ಒಂದು ಹೆಸರು ಹಾಕಿ ನೀವೊಂದು ಹಾಕಿದ್ರೆ ಎಲ್ಲರೂ ನಂಬುವಂತ ಸ್ಥಿತಿಯಲ್ಲಿದೆ. ಎಲ್ಲರೂ ನಂಬಬಹುದಲ್ಲ. ರಾತ್ರಿ ಹೊತ್ತಿನಲ್ಲಿ ನಡೆದಂತಹ ಘಟನೆ ಯಾವುದು? ರಾತ್ರಿ ಹೊತ್ತಿನಲ್ಲಿ ನಡೆದಂತ ಘಟನೆ. ಕರೆಕ್ಟ್. ಗೊತ್ತಾಯ್ತಲ್ಲ? ಕರೆಕ್ಟ್. ಇದು ಬಹಳಷ್ಟು ಸಲ ಏನಾಗಿದೆ ಅಂದ್ರೆ ನನಗ್ ಗೊತ್ತುಂಟು. ಎಲ್ಲ ಈಗ ನಮ್ಮಲ್ಲಿ ಈಗ ಮುಸಲ್ಮಾನರು ಹೆಚ್ಚು ಕಡಿಮೆ ದನದ ಮಾಂಸ ತಿನ್ನೋದು ಕಡಿಮೆ ಮಾಡಿದ್ದಾರೆ. ಯಾಕೆ? ನಿರಂಗದಳದವರು ಹಿಂದೂ ಸಂಘಟನೆಯವರ ಹೆದರಿಕೆಗೆ ಅಲ್ಲ, ಅವರ ಹೊಡೆತಕ್ಕೆ ಅಲ್ಲ, ನಮ್ಮ ಧರ್ಮದ ಕಾರಣಕ್ಕೆ. ಏನು ಕಾರಣ? ಕದ್ದ ದನವನ್ನ ತಿನ್ನಬಾರ್ದು. ಕದ್ದ ದನ ತಿನ್ನುವುದು ಮುಸಲ್ಮಾನನಿಗೆ ಹರಾಮದು. ಅವನು ಧರ್ಮ ಭ್ರಷ್ಟವನು, ತಿನ್ನಬಾರ್ದು ಅವನು. ಇಲ್ಲಿ ಏನಾಗಿದೆ ಇವತ್ತು ಏನಾಗಿದೆ, ನಮ್ಮಲ್ಲಿಯೇ ಕೆಲವು ದನದ ದಂಧೆ ಮಾಡುವವರು, ನಮ್ಮಲ್ಲಿಯೇ ಮುಸಲ್ಮಾನರಲ್ಲೇ ಕೆಲವು ದನದ ದಂಧೆ ಮಾಡುವವರು 100% ಮಾಡ್ತಾ ಇದ್ರಲ್ಲ. ಮೊದಲು 100 ಜನ ಒಂದು ವ್ಯಾಪಾರ ಮಾಡ್ತಾ ಇದ್ರಲ್ಲ, ಅದರಲ್ಲಿ 80 ಜನ ರಗಳೆ ಬೇಡ ಅಂತ ಹೇಳಿ ಬಿಟ್ಟು
ಓಕೆ. ಉಳಿದ 20 ಜನ ಶೇಕಡ ಏನು ಮಾಡಿದ್ದಾರೆ, ಹಿಂದೂಗಳ ಹತ್ರನೇ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಹಣ ಕೊಡೋದು, ನೀವು ಟ್ರಾನ್ಸ್ಪೋರ್ಟ್ ಮಾಡಿ ನಿಮ್ಗೆ ಎಷ್ಟು ಕೊಡೋದು, ಇದು ಮಾಡ್ತಾ ಇದ್ದಾರೆ. ಕರೆಕ್ಟ್. ಕೆಲವು ಒಂದ್ಸಲ ಏನಾಗುತ್ತದೆ, ಇದೇ ಸಂಘಟನೆಯವರು ಈಗ ಕುದ್ರೋಳಿಯಲ್ಲಿ ಬಜರಂಗ ದಳದ ದೊಡ್ಡ ಸಂಚಾಲಕ ಕುದ್ರೋಳಿದು ಕಸಾಯಿಖಾನೆ ವಹಿಸ್ಲಿಲ್ವಾ? ಅವನಿಗೆ ಗೋವ ಮಾತೆ ಮೇಲೆ ಅವನಿಗೆ ಇದಿದ್ರೆ ಅವನು ಯಾಕೆ ಅವಾಗ ಬಿಟ್ಟು ಹಾಕಬೇಕಿತ್ತು? ಅಲ್ಲೇನು ಇವನು ತಂದದ್ದನ್ನ ಹಾಗೆ ಫ್ರೀ ಬಿಟ್ಬಿಟ್ಟಿದ್ದ, ಇವನು ಕರೆದಿದ್ದೆ ಅಲ್ಲ, ವಿಷಯ ಗೊತ್ತಲ್ವಾ? ಕರೆಕ್ಟ್. ಇವರು ಏನ್ ಮಾಡಿದ್ದಾರೆ, ಇಲ್ಲಿ ಎಷ್ಟೋ ಸಲ ಹೀಗೆ ಪಾಸ್ ಮಾಡಿದ್ದಾರೆ. ಹೇಗೆ ಹಿಂದೂಗಳು ಅಂತ ಆದ್ರೆ ಬಿಟ್ಕೊಂಡು ಪಾಸ್ ಆಗಿದ್ದಾರೆ. ಪಾಪ ಆ ಯುವಕ ಪ್ರಶಾಂತ್ ಪೂಜಾರಿ ನೋಡ್ಲಿಕ್ಕೆ ಒಬ್ಬ ಮೃದು ಸ್ವಭಾವದ ಹುಡುಗ, ನೋಡ್ಲಿಕ್ಕೆ ಒಬ್ಬ ಮುಸಲ್ಮಾನ್ ತರ ಕಾಣ್ತಾ ಇದ್ದಾನೆ ಅನ್ನೋದೇ ಇವತ್ತು ಅವನ ಸಾವಿಗೆ ಕಾರಣ ಆಗಿದೆ ಅಷ್ಟೇ. ರಾತ್ರಿ ಹೊತ್ತು ನಂಬುವ ಸ್ಥಿತಿಯಲ್ಲಿಲ್ಲ. ಇವನು ಅಂಗಲಾಚಿದ್ದಾನೆ, ನಾನು ಪ್ರಶಾಂತ್ ಪೂಜಾರಿ, ನಾನು ಹಿಂದೂ, ನನ್ನನ್ನ ಬಿಡಿ, ಏನೆಲ್ಲ ಕೇಳ್ಕೊಂಡಿರ್ಬೋದು. ಇಲ್ಲ, ಯಾಕಂದ್ರೆ ನಾವು ಇಂಥ ಘಟನೆಗಳನ್ನ ಬಹಳಷ್ಟು ನಾವು ಹತ್ತಿರದಿಂದ ನೋಡಿದ್ದೇವೆ. ಈಗ ಮೊನ್ನೆ ನೋಡಿ 3 ದಿನದಿಂದ ಕಂಟಿನ್ಯೂಸ್ ನಲ್ಲಿ ಪೇಪರ್ ನಲ್ಲಿ ಬರ್ತಾ ಇದೆ, ಏನು ಎಲ್ಲಾ ಕಡೆನೂ ದನ ಸಾಗಾಟ ಮಾಡೋರು ಹಿಂದೂಗಳೇ ಸಿಗ್ತಾ ಇರೋದು. ಹೌದಾ ಅಲ್ವಾ? ಇವ್ರಿಗೇನಂದ್ರೆ ದನ ಸಾಗಾಟ ಮಾಡೋದು, ಇವರಿಗೆ ಮುಸಲ್ಮಾನರು ಸಿಕ್ಕಿದ್ರೆ ಮಾತ್ರ ಕೊಲೆ ಮಾಡೋದು. ಇಲ್ಲದ್ರೆ ಇವರಿಗೆ 1-2 ಬಿಡುವುದು, ಇಲ್ಲ ಅವ್ರ ಹತ್ರ ಸ್ವಲ್ಪ ಸಮಥಿಂಗ್ ತಗೊಳ್ಳೋ. ನಮ್ಮಲ್ಲೇ ನಮ್ಮ ಯುವಕರ ಹತ್ರನೇ ಎಷ್ಟೋ ಜನರ ಹತ್ರ ಸಮಥಿಂಗ್ ತಕೊಂಡು ಇದೇ ಬಜರಂಗ ದಳದವರು ಹಿಂದೆ ಪ್ರವೀಣ್ ಕಾಂಡ್ಯ ಅಂತೆಲ್ಲ ಇದ್ದಾರಲ್ಲ, ಇವನ ಡೀಲಿಂಗ್ ಇದ್ದಿದ್ದೇ ಇದು. ಏನು ದನವನ್ನ ಹಿಡಿಯೋದು, ಹಿಡಿದವರ ಹತ್ರ ಮೊಬೈಲ್ ತಗೊಳ್ಳೋದು, ದುಡ್ಡು ತಗೊಳ್ಳೋದು, ಬಿಟ್ಟು ಬಿಡುವುದು. ಗೊತ್ತಾಯ್ತಲ್ಲ? ಇವ್ರು ದನ ಮಾತ್ರ ಕೊಡುವುದು ಪೊಲೀಸ್ನವರಿಗೆ. ಅವ್ರ ಹತ್ರ ಇದ್ದಿದ್ದು ದುಡ್ಡು ಕೊಡ್ತಾರಾ? ಅವ್ರ ಹತ್ರ ಇದ್ದಿದ್ದು ಮೊಬೈಲ್ ಕೊಡ್ತಾರಾ? ಅವ್ರ ಹತ್ರ ಇದ್ದಿದ್ದು ವಾಚ್ ಕೊಡ್ತಾರಾ? ರೈಟ್. ಇದಕ್ಕೆ ಮತ್ತೆ ಉದ್ದಕ್ಕೆ ಇದು ಬೆಳೀತಾ ಹೋಗ್ತದೆ. ಆದ್ರೆ ಇಲ್ಲಿ ನಿನ್ನೆ ಪ್ರವೀಣಿಗೆ ಇವರು ಹಿಂದೂ ಜಾಗರಣ ವೇದಿಕೆಯ ಸದಸ್ಯರೆಲ್ಲರೂ ಕೂಡ ನಿನ್ನೆ ಹೊಡಿತಾ ಇರಬೇಕಾದ್ರೆ ಆತನ ಪರಿಚಯ ಕೂಡ ಅವ್ರು ಹಿಡಿದ್ರು ಅನ್ನೋಂಥ ಮಾಹಿತಿ ಕೂಡ ಇದೆ ಆಕ್ಚುಲಿ. ಆದ್ರೆ ಆಮೇಲೆ ಏನಾಗಿದೆ, ಚೆನ್ನಾಗಿ ಹೊಡೆದ್ಬಿಟ್ಟು ಆಸ್ಪತ್ರೆಗೆ ಅಂದ್ರೆ ಸ್ವಲ್ಪ 90-100 ಹಾಕೊಂಡಿರ್ತಾರೆ. 30 ಜನ, 10-20-30 ಜನ ಇರ್ತಾರೆ. 30 ಜನರಲ್ಲಿ ಫಸ್ಟ್ 4-5 ಪೆಟ್ಟು ಬೀಳ್ಬೇಕಾದ್ರೆ ಮತ್ತೆ ಎಲ್ಲ ಹೊಡಿಯೋದೆ ಗುಂಪಿನಲ್ಲಿ ಗೋವಿಂದ. ಯಾರು ನೋಡುದಿಲ್ಲ, ಪ್ರವೀಣನ ಅಲ್ಲ, ರಹೀಮನ, ಮೊಹಮ್ಮದ, ಯಾರು ನೋಡೋದಿಲ್ಲ. ಆ ತಲೆಯಲ್ಲಿ ಏನಿದೆ ಅಂದ್ರೆ, ಈಗಲೂ ಅವರ ತಲೆಯಲ್ಲಿ, ಕೆಲವರ ತಲೆಯಲ್ಲಿ ಇದೆ, ಸಂಘಟನೆಗಳ ಕೆಲವರ ತಲೆಯಲ್ಲಿ ಇದೆ. ಯಾರ್ದು ಅಮಾಯಕರು ಇದಾರಲ್ಲ ಸಂಘಟನೆಯಲ್ಲಿ, ಕೆಲವರು ಹೊಸದಾಗಿ ಸೇರಿದ್ದಾರೆ. ಕರೆಕ್ಟ್. ಹೊಸದಾಗಿ ಸೇರಿದಾರೆ, ಬಿಸಿ ರಕ್ತದವರು. ಗೊತ್ತಾಯ್ತಲ್ಲ? ಅವ್ರಿಗೇನು ಒಳಗಿನ ಗೊತ್ತಿಲ್ಲ. ಅವರು ಏನ್ ತಿಳ್ಕೊಳ್ಳೋದು, ದನ ಸಾಗಾಟ ಮಾಡುದಂದ್ರೆ ಎಲ್ಲ ಮುಸಲ್ಮಾನ್ರೆ ಅಂತ ಹೇಳಿ. ನೀವು ಬನ್ನಿ ಸರ್, ನೀವು ಇಲ್ಲಿ ನಾನು ಚಿಕ್ಕಮಗಳೂರಿನಲ್ಲಿ ಒಂದು ಕಡೆ ಹೋಗಿದ್ದೆ. ಮಾರ್ಕೆಟ್ ನಲ್ಲಿ ಬೀಫ್ ಅಂಗಡಿ ಇದೆ, ಬೀಫ್ ಹೋಟ್ಲು ಮಾಡ್ತಾರೆ. ನಿಮಗೆ ಎಲ್ಲಾ ಕೆಂಪು ದಾರ ಕಟ್ಟಿದವರೇ ಅಲ್ಲಿ ಸಿಗುವುದು ತಿನ್ಲಿಕ್ಕೆ. ಒಬ್ಬನೇ ಒಬ್ಬ ಇಲ್ಲ ಮುಸಲ್ಮಾನ ತಿನ್ಲಿಕ್ಕೆ. ಈಗಲೂ ಹೋಗಿ ನೀವು. ರೈಟ್. ಓಕೆ ಸರ್, ಥ್ಯಾಂಕ್ ಯು. ಒಬ್ಬ ಕಾಣ್ತಾನೆ ಮುಸಲ್ಮಾನ್, ಅವನನ್ನ ಆ ದಿವಸ ಚಟ್ಟಿ ಬಿಚ್ಚಿ ಒಬ್ಬನನ್ನ ಹೊಡೆದ್ರು ಅಲ್ಲಿ, ಎಲ್ಲಿ ಅತ್ತಾವರದಲ್ಲಿ. ಒಬ್ಬ ಮುಸಲ್ಮಾನ ಅಂತ ಹೇಳಿ ಅಲ್ಲ ಹೊಡೆದದ್ದು. ಎಸ್ ಹಬೀಬ್ ಅವರೇ, ಥ್ಯಾಂಕ್ ಯು. ಹೆಣ್ಣಿಗೆ ತೊಂದರೆ ಮಾಡಿದ, ಅದು ಮುಸಲ್ಮಾನ ಆಗ್ಲಿ ಹಿಂದೂ ಆಗ್ಲಿ, ಹೊಡೀರಿ. ಜಾತಿ ನೋಡಿ ಹೊಡಿಬೇಡಿ. ಕರೆಕ್ಟ್. ಜಾತಿ ನೋಡಿ ಹೊಡಿಬೇಡಿ. ಒಳ್ಳೆ ಪಾಯಿಂಟ್. ಹೊಡಿಬೇಡಿ. ಅವ್ನು ಗೋರಕ್ಷಣೆಗೋ ಹತ್ಯೆಗೋ ಸಾಗಾಟ ಮಾಡ್ತಾ ಇದ್ದಾನೆ, ಅಮಾನುಷವಾಗಿ ಸಾಗಾಟ ಮಾಡ್ತಿದ್ದಾನೆ, ಅವನನ್ನ ಹಿಡೀರಿ, ಪೊಲೀಸ್ನವರಿಗೆ ಕೊಡಿರಿ. ಎಸ್, ಖಂಡಿತ. ಹಿಡಿದವರಿಗೆ ಸಿದ್ಧ ಅಂತ ಗೋರಕ್ಷಣೆ. ಈಗ ಪ್ರಮೋದ್ ಮುತಾಲಿಕ್ ಯಾವ್ದೋ ಒಂದು ಇದ್ರಲ್ಲಿ ಹೇಳಿದ್ರು, ಗೋರಕ್ಷಣೆ ಮಾಡಿದವರನ್ನ ನಾವು ಕೊಲ್ಲುವುದೇ ಅಂತ. ಆ ಸಿದ್ಧಾಂತ ಆದ್ರೆ ಗೋ ಯಾರು ಸಾಗಾಟ ಮಾಡ್ತಾರೆ ಎಲ್ಲರನ್ನು ಕೊಲ್ಲಿ. ಎಸ್ ಇದಕ್ಕೆ ರೆಕ್ಕೆ ಪುಕ್ಕ ಹೈಯೆಸ್ಟ್ ತುಂಬಾ ಖಂಡಿತ. ಹಬೀಬ್ ಅವರೇ, ಏನಂತಂದ್ರೆ ಈ ವಿಷಯದ ಬಗ್ಗೆ ಮಾತನಾಡ್ತಾ ಹೋದ್ರೆ ಒಂದಕ್ಕೊಂದಕ್ಕೆ ಲಿಂಕ್ ಸಿಗ್ತಾ ಹೋಗ್ತದೆ, ಇದಕ್ಕೆ ರೆಕ್ಕೆ ಪುಕ್ಕ ಸಿಗ್ತಾ ಹೋಗ್ತದೆ. ಆದ್ರೆ ಇಲ್ಲಿ ವಿಷಯ ಇಷ್ಟೇ, ಇಲ್ಲಿ ಏನ್ ಅನ್ಸೋದು ಅಂತಂದ್ರೆ, 1-2 ಪೆಟ್ಟು ಹೊಡೆದು ಪೊಲೀಸ್ನವರಿಗೆ ನೀಟಾಗಿ ತಗೊಂಡೋಗಿ ಕೊಟ್ಬಿಡೋದು ಆಯ್ತು ಅವ್ರ ಕೆಲಸ. ಮತ್ತೆ ಯಾಕೆ ಅವ್ರು ಈ ತರ ಮಾಡ್ಬೇಕಾಗಿತ್ತು? ಈಗ ಪ್ರವೀಣ್ ಅವನಿಗೆ ಅವನ ಮನೆ ಸ್ಥಿತಿ ನೋಡಿ ಸರ್, ನಮ್ಗೆ ಬೇಜಾರಾಗ್ತದೆ. ಯಾರಾದ್ರೂ ₹1 ಈಗ ಕಲೆಕ್ಷನ್ ಮಾಡಿ ಕೊಡ್ತಾರ ಅವನಿಗೆ? ಕರೆಕ್ಟ್. ಸರಿ, ಹೌದು. ಅವನ ಮನೆ ಸ್ಥಿತಿ ನೋಡಿ. ನಾನು ನೇರ ಕೇಳ್ತೇನೆ, ನಮ್ಮ ರಾಜ್ಯ ಸಂಚಾಲಕ ಇದಾರಲ್ಲ, ಯಾರು ಶರಣ ಪಂಪಲ್ಲಿ ಕುದ್ರೋಳಿ ಕಸಾಯಿಖಾನೆಯನ್ನು ಇವರು ಹ್ಯಾಂಡ್ ಓವರ್ ತಗೊಳ್ಳಿಲ್ಲ, ತಗೊಂಡಿದ್ದಾರೆ ಇಲ್ವಾ?
ರೈಟ್ ರೈಟ್. ರಾಜ್ಯದ ಜನತೆಗೆ ಗೊತ್ತಾಗ್ಲಿ. ಅಲ್ಲ ಈ ನೋಡಿ, ನಾವು ಅಂದ್ಕೊಳ್ಳೋದು ಜನರಿಗೆ ಏನು ಗೊತ್ತಿಲ್ಲ ಅಂತ. ಜನರಿಗೆ ಎಲ್ಲನೂ ಗೊತ್ತಿರುತ್ತೆ, ಅವ್ರದ್ದಾದಂತ ವಿಮರ್ಶೆ ಮಾಡ್ತಾನೆ ಇರ್ತಾರೆ. ಗೊತ್ತಿದೆ ಸರ್. ಈಗ ಏನಾಗಿದೆ, ಈ ಅಮಾಯಕ ಹುಡುಗರು, ಈ 16-17 ವರ್ಷದ ಹುಡುಗರು ಇದಾರಲ್ಲ ಸರ್, ಈ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಅಂತ ತಿಳ್ಕೊಂಡು ಹಾರಾಡ್ತಾ ಬರ್ತಾ ಇದ್ದಾರೆ. ಇವರಿಗೆ ಇವ್ರದ್ದು ದೊಡ್ಡವ್ರದ್ದು ನೈಜ ಗೊತ್ತಿಲ್ಲ. ಈ ಕಾಂಡೆ ಪ್ರವೀಣ್ ನೈಜ, ಈ ಮಹೇಂದ್ರ ಕುಮಾರ್ ಎಷ್ಟು ಏನು ಹಂತದವರೆಗೆ ಹೋಗಿದ್ರು ಬಜರಂಗ ದಳದಲ್ಲಿ. ರೈಟ್. ಎಸ್ ಹಬೀಬ್ ಅವರೇ, ತುಂಬ ಥ್ಯಾಂಕ್ಸ್. ಸಾರಿ, ಒಂದು ಸ್ವಲ್ಪ ಟೈಮ್ ಕಡಿಮೆ ಇದೆ, ಹಾಗಾಗಿ ಹೆಚ್ಚು ನಿಮ್ಮ ಜೊತೆ ಮಾತನಾಡೋದಕ್ಕಾಗ್ತಾ ಇಲ್ಲ. ಬಟ್ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ, ಕಾಲ್ ಮಾಡಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗ ಒಂದು ಬ್ರೇಕನ್ನು ತಗೊಳ್ಳೋಣ. ಅದಕ್ಕೂ ಮುಂಚೆ 29 ವರ್ಷದ ನವತರುಣ ಒಬ್ಬ ಯುವಕ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಕನಸನ್ನು ಹೊತ್ಕೊಂಡಿದ್ದಂಥ ಯುವಕ ಮಾತ್ರ ಅವನದ್ದು ಅಮಾನುಷವಾಗಿ ಆತನ ಕೊಲೆಯಾಗಿದೆ. ಅದು ಯಾರು ಮಾಡಿದ್ದಾರೆ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಬಿಡಬಾರ್ದು ನೋಡಿ. ಇಷ್ಟು ಮಾತ್ರ ನಮ್ಮ ಈ ಕಾರ್ಯಕ್ರಮದ ಇವತ್ತಿನ ಉದ್ದೇಶ. ಆತನ ಒಂದು ಜೀವವನ್ನು ಮಾನವೀಯವಾಗಿ ಅಮಾನುಷವಾಗಿ ಒಂದು ಕಿತ್ತುಕೊಳ್ಳಲಾಗಿದೆ. ಈಗೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಎಸ್, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗೋ ದಲ್ಲಾಳಿ ಬಲಿ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಿನ್ನೆ ರಾತ್ರಿ ನಡೆದಂತಹ ಕರ್ಜೆ ಸಮೀಪ ನಡೆದಂಥ ಕೆಂಜಾರಿನ ಸಮೀಪ ನಡೆದಂತಹ ಈ ಘಟನೆಯ ಬಗ್ಗೆ ಪಬ್ಲಿಕ್ ನೀವೇ ಇದನ್ನು ಯಾವ ಥರದಲ್ಲಿ ನೋಡ್ತಾ ಇದ್ದೀರಿ ಅನ್ನೋದನ್ನು ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಮಾತನಾಡೋದಕ್ಕೆ ನಿಮಗೂ ಕೂಡ ಅವಕಾಶ ಇದೆ. ಸಾಕಷ್ಟು ಮಂದಿ ಕರೆಗಳು ಮಾಡ್ತಾನೆ ಇದ್ದಾರೆ. ಮತ್ತೆ ಇನ್ನೊಬ್ರು ಫೋನ್ ಮಾಡಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾನು ಕೊಡೋನಿದ್ದೇನೆ ನಿಮಗೆ. ಎಸ್, ನಮಸ್ಕಾರ. ಹಲೋ, ನಮಸ್ತೆ ಸರ್. ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ, ನಿಮ್ಮ ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ ಸರ್. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ. ಹಲೋ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಎಸ್, ಈಗ ಹೇಳಿ ಸರ್. ನಿಮ್ಮ ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ. ತುಂಬ ಡಿಸ್ಟರ್ಬೆನ್ಸ್ ಇದೆ. ಇನ್ನೊಂದು ಸಲ ದಯವಿಟ್ಟು ಐ ಥಿಂಕ್ ಫೋನ್ ಡಿಸ್ಕನೆಕ್ಟ್ ಮಾಡಬೇಕಾಗ. ತುಂಬ ಡಿಸ್ಟರ್ಬೆನ್ಸ್ ಇದೆ. ಹಲೋ. ಎಸ್, ಈಗ ಹೇಳಿ ಸರ್, ಈಗ ಹೇಳಿ. ಪ್ರಶಾಂತ್ ಸಾಲಿಯಾನ್ ಅವರೇ ಹೇಳಿ. ಹಾಂ, ಹೇಳಿ. ದಯವಿಟ್ಟು ಕ್ಷಮಿಸಿ ಪ್ರಶಾಂತ್ ಅವರೇ, ನೀವು ಮಾತನಾಡೋದು ಸರಿಯಾಗಿ ಕೇಳಿಸ್ತಾ ಇಲ್ಲ. ಎಸ್, ಈ ವಿಜುವಲ್ಸ್ಗಳನ್ನೆಲ್ಲ ನೀವು ಮತ್ತೆ ಇನ್ನೊಮ್ಮೆ ನೋಡಬೇಕು. ಮತ್ತು ಪ್ಯಾಕೇಜ್ ಅಲ್ಲಿ ಬಂದಂಥ ವಿಜುವಲ್ಸ್ಗಳನ್ನು ಕೂಡ ದಯವಿಟ್ಟು ತೋರಿಸಿ. ಈ ಘಟನೆಯ ಬಗ್ಗೆ ಅಲ್ಲಿ SP ಅವರು ಭೇಟಿ ಕೊಟ್ಟು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬೆಳ್ಳಂಬೆಳಿಗ್ಗೆ ಈ ವಿಷಯ ಹಬ್ಬಿದ ತಕ್ಷಣ ಸಾಮಾಜಿಕ ಜಾಲತಾಣಗಳ ಮೂಲಕ ಮತ್ತು ಈ ಎಲ್ಲ ಮಾಧ್ಯಮಗಳ ಮೂಲಕ ಹಬ್ಬಿದ ತಕ್ಷಣ ಮೊದಲು ಬಂದಿದ್ದು ಇದರಲ್ಲಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ. ಬಟ್ ಅದ ನಂತರ ಕ್ಲಾರಿಫಿಕೇಶನ್ಗಳು ಸಿಗ್ತಾ ಬಂತು. ನಂತರ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಬಾಲಕೃಷ್ಣ ಅವರೇ ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡ್ತಾ ಅವರು ಹೇಳಿದ್ದಾರೆ, ಇದು ಹಿಂದೂ ಜಾಗರಣ ವೇದಿಕೆ ಅವರು ಇದರಲ್ಲಿ ಇದ್ದಿದ್ದು ಅನ್ನುವಂಥ ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಂತರ ಬಂದಂಥ ಕೆಲವು ಕ್ಲಾರಿಫಿಕೇಷನ್ಸ್ ಆ ಸಂಘಟನೆಗಳ ಪ್ರಮುಖರು ಕೂಡ ಕೊಟ್ಟಂಥ ಕ್ಲಾರಿಫಿಕೇಷನ್ಸ್ಗಳ ಪ್ರಕಾರ ಇದರಲ್ಲಿ ಯಾವುದೇ VHP ಮತ್ತು ಬಜರಂಗ ದಳದವರು ಶಾಮೀಲಾಗಿಲ್ಲ, ಆದರೆ ಹಿಂದೂ ಜಾಗರಣ ವೇದಿಕೆಯವರು ಮಾತ್ರ ಶಾಮೀಲಾಗಿದ್ದಾರೆ ಅಂತ. ಇಲ್ಲೊಂದು ಗಮನಿಸಬೇಕು ವೀಕ್ಷಕರೇ, ಈ ಘಟನೆಗೆ ಸಂಬಂಧಪಟ್ಟಂತೆ ಗಣೇಶ್ ಮಗುವಿರಪೇಟೆ, ಉಮೇಶ್ ನಾಯ್ಕ, ಶ್ರೀಕಾಂತ್ ಕುಲಾಲ್ ಮತ್ತು ಸುಕೇಶ್ ಮತ್ತು ಪ್ರಕಾಶ್ ಸೇರಿಗಾರ್ ಸಹಿತ 18 ಮಂದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇವರು ಉಡುಪಿ ಜಿಲ್ಲೆಯ SP ಅವರು ಮಾತನಾಡ್ತಿರುವಂಥದ್ದು. ಸಂತೆಕಟ್ಟೆಯಲ್ಲಿ ಲೀಸ್ ಆಧಾರದಲ್ಲಿ ಪೆಟ್ರೋಲ್ ಬಂಕ್ ಅನ್ನು ಹೊಂದಿರುವಂಥ ಕುಂದಾಪುರದ ಅರವಿಂದ್ ಕೋಟೇಶ್ವರ ಅನ್ನುವರ ಕುಮ್ಮಕ್ಕು ಇಡೀ ಘಟನೆಗೆ ಮೂಲ ಕಾರಣ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತು ಆತನನ್ನು ಪೊಲೀಸರು ವಿಚಾರಣೆ ಮಾಡಿದರೆ ಎಲ್ಲ ಸತ್ಯ ಬರಬಹುದು ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಕೂಡ ಇದೆ. ಈಗ ಮತ್ತೆ ಇನ್ನೊಬ್ಬರು ಮಾತನಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿ, ಊರು ಹೇಳಿ, ಮತ್ತೆ ಏನಂದ್ರಿ ಹೆಸರು? ಇದು
ಬಜರಂಗದಳಗೆ ಒಬ್ಬ ಮಾನವೀಯತೆಯಾಗಿ ಕೊಲ್ಲುವಂತ ರೈಟ್ ಯಾರು ಕೊಟ್ಟು ಸರ್ ಅವರಿಗೆ? ಕೊಲ್ಲುವ ರೈಟು ಒಂದು ಸಣ್ಣ ಒಂದು ಕೀಟಕ್ಕೂ ಕೂಡ ಬದುಕುವಂತ ಹಕ್ಕಿದೆ ಈ ಭೂಮಿ ಮೇಲೆ. ಕೊಲ್ಲುವ ರೈಟ್ ಯಾರಿಗೂ ಇಲ್ಲ. ಯಾರು ಕೊಟ್ಟ ಸರ್ ಇವರಿಗೆ? ಒಬ್ಬನನ್ನು ದನ ಸಾಗಿಸಿ ಹೋಗ್ಬೋದು, ಬೇರೆ ಎಂತ ಮಾಡ್ಬೋದು ಸರ್. ಕೊಲ್ಲುವ ರೈಟ್ ಅನ್ನು ಕೊಟ್ಟದ್ದು ಯಾರು ಸರ್ ಇವರಿಗೆ ಬಜರಂಗದಳಗೆ? ಈ ಘಟನೆ ಗೊತ್ತಿರೋ ಅಲ್ಲ ಬಜರಂಗ ದಳದವರಿಗಂತಲ್ಲ, ಅಥವಾ ಅದರಲ್ಲಿ ಬಜರಂಗ ದಳದವರು ಇಲ್ಲ ಅನ್ನುವಂತ ಸ್ಪಷ್ಟನೆ ಕೂಡ ಸಿಕ್ಕಿದೆ. ಬಜರಂಗ ದಳದವರು ಅಂತಲ್ಲ, ಅಥವಾ ಹಿಂದೂ ಜಾಗರಣ ವೇದಿಕೆಯವರಂತಲ್ಲ. ಇಲ್ಲಿ ಕೊಲ್ಲುವ ಸರ್ ಅಲ್ಲ, ಮನುಷ್ಯನ ಯಾರ ಮುಸ್ಲಿಂ ಆಗಲಿ ಹಿಂದಾಗ್ಲಿ ಕಳಿಸ್ತಾರೆ, ಕೊಲ್ಲುವಂತ ರೈಟ್ ಯಾರು ಕೊಡ್ತಾರೆ ಇವರಿಗೆ? ಕರೆಕ್ಟ್ 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 ಹೊಡೆದಿದ್ದಾರೆ ಚೆನ್ನಾಗಿ. ಮನುಷ್ಯ ಬದುಕುದು ನಮ್ಮ ಅನ್ನ ಆರೋಗ್ಯ ಗೊತ್ತರ. ಕರೆಕ್ಟ್ 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 ಯಾರನ್ನು ಕೊಲ್ಲಿಕ್ಕೆ ರೈಟ್ ಯಾರು ಕೊಟ್ಟದ್ದು ಇವರು ಸರ್ ಇವರಿಗೆ? ಎಸ್ 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 ಖಂಡಿತ ಅಮಾವಂತ ಕೃತ್ಯ ಸರ್. ಯಾರೇ ಆಗ್ಲಿ ತಪ್ಪಿದವರಿಗೆ ಶಿಕ್ಷೆ ಆಗ್ಬೇಕು ಸರ್ ಇದಕ್ಕೆ. ಖಂಡಿತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಇದರಲ್ಲಿ ಸರ್. ಮೊನ್ನೆ ಭಾಸ್ಕರ್ ಶೆಟ್ಟಿ ಮರಣ ಆಯ್ತು ಸರ್ ಉಡುಪಿಯಲ್ಲಿ. ಉಡುಪಿ ಕಪ್ಪು ಚುಕ್ಕಿ ಆಗ್ತದೆ ಒಳ್ಳೆಲ್ಲ ಅಂತ. ಕರೆಕ್ಟ್ ಕರೆಕ್ಟ್ ಹೌದು 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 ಪೊಲೀಸ್ನವರು ಇದಕ್ಕೆ ಮುನ್ನೆಚ್ಚರಿಕೆ ತಗೋಬೇಕು ಸರ್. ಹೌದು ಹೌದು ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಗಮನಿಸ್ತಾ ಹೋದರೆ ಇತ್ತೀಚೆಗೆ ಕಳೆದ 2-3 ತಿಂಗಳಲ್ಲಿ ಉಡುಪಿಯಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ನಾವು ಮೆಲುಕು ಹಾಕ್ತಾ ಬರಬೇಕಾಗಬಹುದೇನೋ. ಒಂದು ನೋಡಿ, 1-2-3 ತಿಂಗಳ ಹಿಂದೆ ನಡೆದಂಥ ತ್ರಾಸಿಲ್, ಎಸ್ ಅಫ್ಕೋರ್ಸ್ ಇದು ಬೇರೆ 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 ಘಟನೆಗಳು, ಆದರೆ ಒಂದು ತರಹದ ಭೀಕರ ಘಟನೆಗಳು ಇವೆಲ್ಲವೂ ಕೂಡ ಜನರನ್ನು ತುಂಬ ಕಾಡಿದೆ. ಇದು ಜನರನ್ನು ತುಂಬ ಬೆಚ್ಚಿ ಬೀಳಿಸಿದೆ, ಜನರನ್ನು ತುಂಬ ಕಾಡಿದೆ. ಇದ್ರ ಬಗ್ಗೆ ಆಲೋಚನೆ ಮಾಡೋ ಹಾಗೆ ಮಾಡಿದೆ, ಇದ್ರ ಬಗ್ಗೆ ಮಾತನಾಡೋ ಹಾಗೆ ಮಾಡಿದೆ. ಶುರು ಮಾಡೋದಾದರೆ ಈ ಹಿಂದೆ ತ್ರಾಸಿಯಲ್ಲಿ ನಡೆದಂಥ ಆಕ್ಸಿಡೆಂಟ್, ಅದು ಇಡೀ ಜಿಲ್ಲೆ ಮತ್ತು ಇಡೀ ರಾಜ್ಯವನ್ನು ಕೂಡ ಬೆಚ್ಚಿ ಬೀಳಿಸಿದ್ದು. ಅದು ಕೂಡ ಉಡುಪಿ ಜಿಲ್ಲೆಯಲ್ಲೇ ನಡೀತು. ಈ ಕಡೆಯಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಮೊನ್ನೆ ನಡೆದಂಥ ಭಾಸ್ಕರ್ ಶೆಟ್ಟಿ ಅವರ ಕೊಲೆ ಪ್ರಕರಣ ಆಗಿರ್ಬೋದು, ಅದು ಬೆಚ್ಚಿ ಬೀಳಿಸಿದಂತಹ ರೀತಿಯನ್ನು ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಾನು ಹೇಳಬೇಕಾಗಿಲ್ಲ. ಇವತ್ತು ನಡೆದಂಥ ನಿನ್ನೆ ನಡೆದಂಥ ಪ್ರವೀಣ್ ಪೂಜಾರಿ ಅವರ ಈ ಕೊಲೆ ಪ್ರಕರಣ, ಇದೆಲ್ಲವೂ ಕೂಡ ಎಲ್ಲೋ ಉಡುಪಿಗೆಲ್ಲವೂ ಕೂಡ ಇದೊಂದು ಕಪ್ಪು ಚುಕ್ಕೆ. ಬೇರೆ ಬೇರೆ ಘಟನೆಗಳಾಗಿರ್ಬೋದು, ಅಫ್ಕೋರ್ಸ್ ಅದಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಬಟ್ ಈ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನು, ದೊಡ್ಡ ಭೀಕರ ಘಟನೆಗಳನ್ನು ನೆನಪು ಮಾಡುವಂಥ ಒಂದು ಪ್ರಯತ್ನ ಅಷ್ಟೇ. ಇನ್ನು ಮತ್ತೊಂದು ಕಾಲನ್ನು ನಾನು ತಗೊಳ್ಳೋದಕ್ಕಿಂತ ಮುಂಚೆ ವೀಕ್ಷಕರೇ, ಇಲ್ಲಿ ಗಮನಿಸಬೇಕು, 3 ವಾರಗಳ ಹಿಂದೆ ಏನಿದೆ ಕೊಕ್ಕರ್ಣೆಯಲ್ಲಿ ಹಿಂದೂ ಸಮಾಜೋತ್ಸವ ನಡೀತಾ ಇದ್ದಂತೆ ನಂತರ ಅಲ್ಲೂ ಕೂಡ ಒಂದು ಭಾಷಣ ನಡೆದಿತ್ತಂತೆ. ಅದಾದ ನಂತರ 5 ದಿನಗಳ ನಂತರ ಕೊಕ್ಕರ್ಣೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಅಸ್ತಿತ್ವಕ್ಕೆ ಬಂದಿತ್ತಂತೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಮತ್ತು ಇನ್ನೊಬ್ಬರು ಈಗ ಮಾತನಾಡ್ತಾರೆ. ನಮಸ್ಕಾರ. ಹಲೋ ನಮಸ್ತೆ. ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಸರ್. ತಕ್ಷಣ ಮ್ಯೂಟ್ ಮಾಡಿ ಟಿ ವಿ ವಾಲ್ಯೂಮ್, ಪ್ಲೀಸ್. ಅಜ್ಮಲ್ ಅವರೇ, ಬ್ರಹ್ಮವರದಿಂದ ನೀವು ಮಾತಾಡಿ. ಟಿ ವಿ ವಾಲ್ಯೂಮ್ ತಕ್ಷಣಕ್ಕೆ ಮ್ಯೂಟ್ ಮಾಡಿ ಪ್ಲೀಸ್. ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ಅಜ್ಮಲ್ ಅವರೇ, ತಕ್ಷಣ ಇಲ್ದಿದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಎಸ್ ಈಗ ಹೇಳಿ. ತುಂಬಾ ಬೇಜಾರಾಗಿದೆ ನಂಗೆ, ಖಂಡಿತ. ಯಾರತ್ರ ಒಂದು ಕೊಲೆ ಮಾಡುವ ಹಕ್ಕು ಯಾರಿಗೂ ಇಲ್ಲ, ಯಾವ ಸಂಘಟನೆಗೂ ಇಲ್ಲ, ಯಾರಿಗೂ ಇಲ್ಲ. ಕರೆಕ್ಟ್, ಹೌದು. ಕಾನೂನು ಇದೆ, ವ್ಯವಸ್ಥೆ ಇದೆ, ನ್ಯಾಯಾಂಗ ಇದೆ, ಕರೆಕ್ಟ್, ಪೊಲೀಸರಿದ್ದಾರೆ, ಕರೆಕ್ಟ್. ಆದ್ರೆ ನೋಡಿ, ಇಲ್ಲಿ ನನ್ನೊಂದು ಅಭಿಪ್ರಾಯ, ಇದು ಗೋ ಸಾಗಾಟ, ಗೋ ಹತ್ಯೆ ನಿಷೇಧ, ಗೋ ಕಳ್ಳತನ, ಇದ್ರಕ್ಕೆಲ್ಲ ಏನೋ ಒಂದು ಪ್ರಾಬ್ಲಮ್ ಉಂಟಲ್ಲ, ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಬೇಕು ಅವರು. ಈಗ ಅದೇ ರೀತಿ ಗೋ ಮಾಂಸ ರಫ್ತು ಆಗ್ತದೆ ಭಾರತದಿಂದ, ಅದರದ ನೈಜ ಯಾರು ಮಾಲೀಕರಿದ್ದಾರೆ ಅಂದ್ರೆ ಗೋ ಅಂತ ಎಲ್ಲವನ್ನ ಇವರು ಕನ್ಸಿಡರ್ ಮಾಡ್ಲಿ, ಅಲ್ಲ ಸ್ಟಾಪ್ ಮಾಡ್ಲಿ. ಈಗ ನಾನು ಮುಸ್ಲಿಂ ಆಗಿ ಹೇಳುದು, ನಾವು ಯಾರು ಗೋ ಮಾಂಸ ತಿನ್ನುದಿಲ್ಲ. ಅಂದ್ರೆ ಇದರಲ್ಲಿ ಏನು ಗೊತ್ತಲ್ಲ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕಮ್ಯುನಿಟಿಗೆ ಅಟ್ಯಾಕ್ ಮಾಡುದು, ಇದರ ರಾಜಕೀಯ ಮಾಡುದು, ಆ ರಾಜಕೀಯದಿಂದ ಇವರು ಅಧಿಕಾರ ಪಡ್ಕೊಳ್ಳುದು, ಅಧಿಕಾರ ಅದರಲ್ಲಿ ಮಿಸ್ಯೂಸ್ ಮಾಡುದು. ಅದರಲ್ಲಿ ಮುಂದೆ ಬರೋರು ಯಾರು? ಪಾಪದವರು. ಇವರು ಹಿಂದೆ ಇರ್ತಾರೆ, ಇವರೇನು ಯಾವ್ದಕ್ಕೆ ಬರುದಿಲ್ಲ. ಯಾಕೆ ಈ ರೀತಿ ಮಾಡ್ಬೇಕು? ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ಇರ್ತಾರೆ. ಈಗ ಮೊನ್ನೆ ನೋಡಿ ಭಾಸ್ಕರ್ ಶೆಟ್ಟರದ್ದು ಮರ್ಡರ್, ಇವರೆಲ್ಲ ಸೇರಿ ಒಂದು ಪ್ರತಿಭಟನೆ ಮಾಡಿದ್ರು. ಅದೇ ರೀತಿ ಮಾಡ್ಲಿ ಒಂದು. ಎಂತ ಗೊತ್ತುಂಟ, ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಅಲ್ಲ, ಪ್ರತಿಯೊಬ್ಬನ ಜೀವವೇ. ಅವನ್ನ ನಂಬಿಕೊಂಡವರು ಇದ್ದಾರೆ, ಅವ್ರಿಗೆ ಏನೆಲ್ಲ ಕನಸು ಇರ್ಬೋದು, ಏನೆಲ್ಲ ಮಾಡ್ಬೇಕಂತ ಇತ್ತು. ಇಂಥದಕ್ಕೆಲ್ಲ ಒಂದು ಪರಿಹಾರ ಮಾಡ್ಬೇಕಾದ್ರೆ ಎಲ್ರು ಒಂದು ಒಟ್ಟಾಗಿ, ಮತ್ತೆ ಯಾವ್ದಕ್ಕ ಸರ್ ನೋಡಿ, ಅಶಾಂತಿಯಿಂದ ಉಂಟಲ್ಲ, ಏನ್ ನಮ್ಗೆ ಸೊಲ್ಯೂಷನ್ ಸಿಗುದಿಲ್ಲ. ಸುಮ್ಮನೆ ನೋಡಿ, ಅವ್ರು ಅನ್ಕೊಳ್ಳೋದು, ಇವ್ನು ಅನ್ಕೊಳ್ಳೋದು, ಏನು ಅಲ್ಲ, ಹೊಡಿಲಿಕ್ಕೆ ಅವ್ರಿಗೆ ಯಾರು ಹೇಳಿದ್ದಾರೆ? ಅವ್ರು ಹೊಡಿಬೇಕಾದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕು ಅದೊಂದು ನೋಡಿ. ಮತ್ತೆ ಧೈರ್ಯ ಇರ್ಬೇಕಾದ್ರೆ ಅವರಿಂದ ಯಾರು ಇದ್ದಾರೆ ಅಂತ ಆಗ್ತದೆ. ತುಂಬಾ ಬೇಜಾರಂತೆ, ಅವರದ್ದು ಮನೆಯವರು ನೋಡೇ ಉಂಟಲ್ಲ, ಅಷ್ಟು ಫೀಲ್ ಆಗ್ತಾ ಉಂಟು ನಮ್ಗೆ.
ಖಂಡಿತ ಹೌದು. ಆದರೆ ಒಂದೇನಂತಂದರೆ, ನೀವು ಈ ಕಾರ್ಯಕ್ರಮವನ್ನು ಸುಮಾರು 45 ನಿಮಿಷದಿಂದ ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಮಾತನಾಡ್ತಾ ಇದನ್ನು ಈ ಘಟನೆಯನ್ನು ಯಾವ ಆ್ಯಂಗಲಿಂದ ನೋಡ್ತಾ ಇದ್ದಾರೆ ಅಂತಂದರೆ, ಎಲ್ಲರೂ ಮಾನವೀಯ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಅದೇ ಖುಷಿ. ಎಲ್ಲರೂ ಮಾನವೀಯ ಕಣ್ಣುಗಳಿಂದ ನೋಡ್ತಾ ಇರೋದು. ಅವನು ಹಿಂದುವಾ ಮುಸ್ಲಿಮಾ ಅದೆಲ್ಲ ಲೆಕ್ಕಕ್ಕಿಲ್ಲ ಇಲ್ಲಿ. ಒಂದು ಕೆಲವು ಪರ್ಸೆಂಟ್ ಜನ ಇರ್ಬೋದು, ಎಂತ ಕಮ್ಯುನಲ್ ಇರ್ಬೋದು, ಅದನ್ನೆಲ್ಲ ನೀವು ಲೆಕ್ಕಕ್ಕೆ ತಗೊಳ್ಬೇಡಿ. ಅವ್ರದ್ದು ಒಳ್ಳೆದನ್ನು ನೋಡ್ಕೊಳ್ಳಿಲ್ಲ. ಖಂಡಿತ ನೋಡಿ, ಕೆಲವರು ಎಂತ ಮಾಡ್ತಾರೆ, ಸಂಘಟನೆ ಕಟ್ಟೋದಕ್ಕೆ ಅವ್ರದ್ದು ಲಾಭಕ್ಕೋಸ್ಕರ ಅವ್ರು ಹಣ ಮಾಡ್ತಾರೆ. ನೀವು ನೋಡಿ, ಅವರು ತಿರುಗುವ ಕಾರು, ಅವ್ರ ಐಷಾರಾಮ್ ಜೀವನ ನೋಡಿ, ಎಲ್ಲ ಸಂಘಟನೆ ಅವ್ರು ರಚನೆ ಮಾಡೋದು. ಇವ್ರಿಗೆ ಕಟ್ಟಿಕೊಂಡು ಜನ ಇದ್ದಾರಲ್ಲ ಪಾಪದವರು, ಅವ್ರನ್ನ ಮುಂದೆ ಬಿಡ್ತಾರೆ ಅವರು. ಇವ್ರದ್ದು ಲೈಫ್ ಅಲ್ಲಿ ನೋಡಿದ್ರೆ ಉಂಟಲ್ಲ, ನಾನು ಯಾರದ್ದು ಹೆಸರು ಹೇಳುದಿಲ್ಲ, ಎಲ್ಲರೂ ಮಾಡೋದಷ್ಟೇ. ಒಂದೇ ಸಡನ್ ಅವ್ರ ಮೇಲೆ ಬರ್ತಾರೆ. ಏನಿರ್ತಲ್ಲ, ಒಂದು 3-4 years ಬ್ಯಾಕ್ ನೋಡಿ, ಅವ್ರು ಏನಾಗಿರೋದಿಲ್ಲ. ಈಗ ನೋಡಿ ಅವ್ರದ್ದು ಲೈಫ್ ಸ್ಟೈಲ್ ನೋಡಿ. ಅವ್ರು ಎಲ್ಲ ರೀತಿ ಹಣದ್ದು ಮಾಡ್ತಾರೆ. ಯಾವ ರೀತಿಯಲ್ಲಿ ಹಣ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ರೀತಿ ಮಾಡ್ತಾರೆ. ಎಸ್, ಹೌದು ಅಜ್ಮಲ್. ಅದೇ ಮುಖವಾಡ ಅವರು. ಹೌದು ಅದನ್ನ ಕಳಿಸ್ಲಿಕ್ಕೆ ನಮ್ಮಿಂದ ಇಲ್ಲ ಗೊತ್ತುಂಟು, ಯಾರು ಬರೋದಿಲ್ಲ ಮುಂದೆ. ಎಲ್ಲರೂ ಒಟ್ಟಾಗಬೇಕು. ಕರೆಕ್ಟ್. ಖಂಡಿತ ನಮ್ಮನ್ನೆಲ್ಲ ಮಿಸ್ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ನಮ್ದು ಇಮೋಷನಲ್ ಸೆಂಟಿಮೆಂಟ್ ಹೇಳ್ತಾರೆ ನಮ್ಮ ಜನರದ್ದು, ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಅಬ್ಸಲ್ಯೂಟ್ಲಿ ಹೌದು. ಎಸ್ ಆದ್ರೆ ನಮ್ಗೆ ಬೇಜಾರಾಗ್ತದೆ. ಸಾಗಾಟ ಮಾಡೋಕೆ ನಮ್ಮ ಇರುದಿಲ್ಲ, ಯಾಕೆ ಇವ್ರು ಕೊಡ್ಬೇಕು ಪರ್ಮಿಷನ್? ನೋಡ್ಲಿ, ಪೊಲೀಸರು ಎಲ್ಲ ಇಡಿಲ್ಲ ಅಲ್ಲ. ಎಕ್ಸಾಂಪಲ್ ಅಂತ, ಒಂದು ಎಲ್ಲಿನ ಒಂದು ಲಾರಿಯಲ್ಲಿ ಗೋ ಹಾಕೊಂಡು ಬರ್ತಾರೆ, ಅವರಿಗೆ ಗಾಡಿ ಕೊಡ್ತಾರೆ, ಲಾರಿ ಡ್ರೈವರ್ ಅವ್ರಿಗೆ ಗೊತ್ತಿರುದಿಲ್ಲ, ಅಲ್ಲಿ ಕೊಡಿ ಅನ್ಕೊಂಡು ಅವರಿಗೆ ಅಡ್ಡ ಇವ್ರು ಹೊಡೆಯೋದು, ಎಲ್ಲೆಲ್ಲಿ ಅವರು ಅವರಿಗೆಲ್ಲ ಹೊಡೆದು ಆ ರೀತಿಯಲ್ಲಿ ಇದು ಮಾಡೋದು ಸರಿಯಾಗಿ. ಓಕೆ ಆದಷ್ಟು ಇವರು ಕೇಳಿದ್ರೆ ಒಳ್ಳೇದಂತ. ರೈಟ್. ಥ್ಯಾಂಕ್ ಯು ಅಜ್ಮಲ್ ಅವರೇ ಥ್ಯಾಂಕ್ ಯು. ಕಾಲ್ ಮಾಡಿ ನೀವು ಮಾತಾಡಿದ್ರಿ, ನಿಮ್ಮ ಅಭಿಪ್ರಾಯ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಇದನ್ನು ಎಲ್ಲ ವೀಕ್ಷಕರು ಕೂಡ ಮಾನವೀಯ ಕಣ್ಣುಗಳಿಂದ ನೋಡ್ತಾ ಇರೋದೇ ಇದೇ ಬೇಕಾಗಿರೋದು ಈಗ ಅಷ್ಟೇ. ಎಲ್ಲೋ ಒಂದು ಕಡೆಯಲ್ಲಿ ಓದಿದ್ದು ನೆನಪು ಹೇಳ್ತೀನಿ, ಆಮೇಲೆ ಸ್ವಲ್ಪ ಹೊತ್ತಿನ ನಂತರ. ಬಟ್ ಮತ್ತೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡೋದಾದರೆ, ಅವ್ರ ಭಾವ ಏನಿದ್ದಾರೆ ಗ್ರಾಮ ಪಂಚಾಯತ್ನ ಸದಸ್ಯರು, ಅವ್ರ ಭಾವ ಗ್ರಾಮ ಪಂಚಾಯತ್ ಸದಸ್ಯ ಪ್ರಸಾದ್ ಎಲ್ಲ ಆರೋಪಿಗಳನ್ನು ಮತ್ತು ಕೊಲೆಗೆ ಪ್ರೇರಣೆ ಕೊಟ್ಟಂತಹ ಎಲ್ಲರನ್ನೂ ಕೂಡ ಬಂಧಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಪೊಲೀಸರಾಗಲೇ 18 ಮಂದಿಯನ್ನು ಬಂಧಿಸಿದ್ದು ಆಗಿದೆ. ಮತ್ತು ಪ್ರವೀಣ್ ಪೂಜಾರಿ ಅವ್ರನ್ನ ಮಾರಕಾಯುಧಗಳಿಂದ ಇವರೆಲ್ಲರೂ ಕೂಡ ಹಲ್ಲೆ ಮಾಡಿದ್ದಾರೆ. ಇವರು ಮಾರಕಾಯುಧಗಳಿಂದ ಯಾಕೆ ಹಲ್ಲೆ ಮಾಡಿದರು ಅನ್ನೋದು ದೊಡ್ಡ ತನಿಖೆ ಆಗಬೇಕಾಗಿದೆ. ಮಾರಕ ಆಯುಧಗಳಿಂದ ಹೊಡೆಯೋದೇ ತಪ್ಪಾಗಿ, ಓಕೆ ಫೈನ್. ಮಾರಕ ಆಯುಧಗಳಿಂದ ಅಷ್ಟೊಂದು ಭೀಕರವಾಗಿ ಗಂಭೀರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಸಾಯಿಸೋವರೆಗೆ ಇವ್ರು ಹೊಡಿಬೇಕಾಗಿತ್ತಾ? ಹೊಡೆದು ಅಲ್ಲೇ ಬಿಟ್ಟು ಹೋಗಿದಾರಲ್ಲ. ಇದಕ್ಕೆ, ಈ ಕ್ರೂರತ್ವಕ್ಕೆ, ಈ ವಿಕೃತ ಮನಸ್ಸುಗಳಿಗೆ ಏನು ಹೇಳಬೇಕು? ಅವ್ರು ಯಾರೇ ಆಗಿರಲಿ, ಅವ್ರು ಯಾವುದೇ ಸಂಘಟನೆಗಳಾಗಿರಲಿ, ಅದು ಯಾರೇ ಆಗಿರಲಿ, ಈ ಘಟನೆಯನ್ನು ಬರೀ ಒಂದು ಮಾನವೀಯ ಕಣ್ಣುಗಳಿಂದ ಈ ಸ್ಪಂದನ ಒಂದು ಮಾಧ್ಯಮವಾಗಿ ನೋಡ್ತಾ ಇದೆ. ಒಂದು ಮನೆಯ ಒಬ್ಬ ಆಧಾರ ಸ್ತಂಭ ಇವತ್ತಿಲ್ಲ. ಆ ಮನೆಗೆ ಆಧಾರ ಸ್ತಂಭವೇ ಕಳಿಸಿ ಬಿದ್ದಂತಾಗಿದ್ದು ಮಾತ್ರ ಅಲ್ಲ, 4 ದಿನ ನಾವು ಅವ್ರಿಗೆ ಹೋಗಿ ಸಾಂತ್ವನ ಹೇಳ್ಬೋದು. 20 ದಿನಗಳ ನಂತರ ಅವರ ದುಃಖದಿಂದ ಹೊರಗಡೆ ಬರಬಹುದು ಆ ಮನೆಯವರು. ಆದರೂ ಆ ಪ್ರವೀಣ್ ಪೂಜಾರಿ ಅನ್ನುವಂಥ ಅವರ ತಾಯಿಗೆ ಮಗ, ತಂಗಿಗೆ ಅಣ್ಣ, ತಮ್ಮನಿಗೆ ಅಣ್ಣ ಶಾಶ್ವತವಾಗಿ ಇಲ್ಲ ಅನ್ನುವಂಥ ಕೊರಗನ್ನು ಯಾರೂ ಕೂಡ ಅದನ್ನು ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಈಗೊಂದು ಬ್ರೇಕ್ ತಗೊಳ್ಳೋಣ, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಎಸ್, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗೋ ದಲ್ಲಾಳಿ ಬಲಿ ಈ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಇದು ನಿಮಗಾಗಿ ಈ ವೇದಿಕೆ ನಾವು ಕಲ್ಪಿಸಿದ್ದೇವೆ. ಈ ಇಡೀ ಘಟನೆಯ ಬಗ್ಗೆ ಒಂದು ಪಬ್ಲಿಕ್, ಒಬ್ಬರು ಜನಸಾಮಾನ್ಯರಾಗಿ, ಒಬ್ಬ ಸಾರ್ವಜನಿಕರಾಗಿ ಈ ಘಟನೆಯನ್ನು ಹೇಗೆ ನೋಡ್ತೀರಿ? ಒಂದು ವಿಶೇಷ, ಒಂದು ಖುಷಿ ಅಂತಂದರೆ, ಈ ಇಡೀ ಘಟನೆಯನ್ನು ಎಲ್ಲ ಜಾತಿ ಮತ ಭೇದ ಈ ಎಲ್ಲವನ್ನು ಬಿಟ್ಟು ನಮ್ಮ ಪ್ರಕಾರ ಅದೆಲ್ಲವನ್ನು ಬಿಟ್ಟು ನೀವೆಲ್ಲರೂ ಇದನ್ನು ಮಾನವೀಯ ಕಣ್ಣುಗಳಿಂದ ನೋಡ್ತಾ ಇರೋದು. ಯಾಕೆಂತಂದರೆ ಈ ಹಿಂದೆ ಕರೆ ಮಾಡಿದಂಥ 5 ಮಂದಿ ಕೂಡ ಅದನ್ನೇ ಇದೇ ದೃಷ್ಟಿಕೋನದಿಂದ ಮಾತನಾಡ್ತಿರುವಂಥದ್ದು. ಇದು ಮುಖ್ಯವಾಗಿ ಸಮಾಜದಲ್ಲಿ ಬೇಕಾಗಿರುವಂಥದ್ದು. ಮೊದಲು ಫೋನ್ ಮಾಡಿದವರು ಇಸಾಕ್. ನಾನು ಅವ್ರ ಮಾತನ್ನು ಇಲ್ಲಿ ಪದೇ ಹೇಳಬೇಕಾಗತ್ತೆ. ಇದನ್ನು ಈ ಹಿಂದೆ ಕೂಡ 3-4 ಸಲ ಹೇಳಿದೆ. ಅವ್ರು ಎಷ್ಟು ನೈಜವಾಗಿ ಮತ್ತು ಸರಿಯಾಗಿ ಕಾಳಜಿಯಿಂದ ಮತ್ತು ದುಃಖದಿಂದ, ಬೇಸರದಿಂದ ಮಾತನಾಡಿದರು ಅಂತಂದರೆ, ಒಬ್ಬ ಮುಸ್ಲಿಮ್ಸ್ ಹತ್ರ ಈ ಕಡೆಯ ಕೆಲವು ಈ ಸಮುದಾಯದ ಕೆಲವು ವಿಕೃತ ಮನಸ್ಸುಗಳು ಖುಷಿ ಪಡ್ತವೆ, ದನ ಸಾಗಾಟ ಮಾಡ್ತಾ ಇದ್ದ ಕೊಂದುಬಿಟ್ರು ಅಂತ. ಇನ್ನೊಬ್ಬ ಹಿಂದೂ ಸತ್ರ ಈ ಕಡೆಯ ವಿಕೃತ ಮನಸ್ಸುಗಳು ಎಲ್ಲರೂ ಕೂಡ ಖುಷಿ ಪಡ್ತವೆ. ಈ ವಿಕೃತ ಮನಸ್ಸುಗಳು ಖುಷಿ ಪಡೋದೇ ಸಮಾಜಕ್ಕೆ ಮಾರಕ ಅನ್ನುವಂಥ ಒಂದು ಒಳ್ಳೆ ಮಾತನ್ನು ಅವರು ಹೇಳಿದರು. ಇನ್ನು ನಿನ್ನೆ ನಡೆದಂಥ ಈ ಸಂಪೂರ್ಣ ಘಟನೆ ಮತ್ತೆ ಇನ್ನೊಮ್ಮೆ ಪ್ರವೀಣ್ ಪೂಜಾರಿಯ ತಾಯಿ ಕೂಡ ಮಾತನಾಡಿದ್ದಾರೆ. ಆ ಇಡೀ ಪ್ಯಾಕೇಜನ್ನು ನಾವೀಗ ಮತ್ತೆ ನಿಮ್ಮ ಮುಂದೆ ಮತ್ತೊಮ್ಮೆ ಇಡ್ತಾ ಇದ್ದೇವೆ ವೀಕ್ಷಕರೇ. ಅದನ್ನು ನೀವು ನೋಡಿ. ಮತ್ತೆ ಸಾಕಷ್ಟು ಮಂದಿ ಕರೆ ಮಾಡ್ತಾ ಇದ್ದಾರೆ, ಅವರೆಲ್ಲರ ಜೊತೆ ಮಾತನಾಡೋಣ. ಬರ್ತಾ ಇದೆ ಪ್ಯಾಕೇಜ್ ನೋಡಿ.
ಬಿಜೆಪಿ ಕಾರ್ಯಕರ್ತನೊಬ್ಬ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಂದ ಹತನಾಗಿದ್ದಾನೆ. ಉಡುಪಿ ಜಿಲ್ಲೆಯ ಹೆಬ್ರಿ ಸಮೀಪದ ಕೆಂಜೂರು ನಿವಾಸಿ ಪ್ರವೀಣ್ ಪೂಜಾರಿ ಮೃತ ವ್ಯಕ್ತಿ. ಗೋಸಾಗಾಟ ಮಾಡುತ್ತಿದ್ದಾನೆ ಎಂದು ಆರೋಪಿಸಿ ಹಿಂದೂ ಕಾರ್ಯಕರ್ತರು ಪ್ರವೀಣ್ ಮೇಲೆ ಹಲ್ಲೆ ನಡೆಸಿದ್ದರು. ನಿನ್ನೆ ರಾತ್ರಿ ತ್ರಿಚಕ್ರ ವಾಹನದಲ್ಲಿ 3 ಹಸುಗಳನ್ನು ಪ್ರವೀಣ್ ಕೊಂಡೊಯ್ಯುತ್ತಿದ್ದರು. ರಮೇಶ್ ಎಂಬುವರು ಮೊಬೈಲ್ ಕರೆ ಮಾಡಿ ಇವರ ತ್ರಿಚಕ್ರ ವಾಹನವನ್ನ ಬಾಡಿಗೆಗೆ ಗೊತ್ತು ಮಾಡಿದ್ದರು. ಮಾರ್ಗ ಮಧ್ಯದಲ್ಲಿ ಕರ್ಜಿಕೆ ಎಂಬಲ್ಲಿ ಹಿಂದೂ ಕಾರ್ಯಕರ್ತರು ಅಡ್ಡಗಟ್ಟಿದ್ದಾರೆ. ಜೊತೆಗಿದ್ದವರು ಓಡಿ ಹೋದರೆ ಪ್ರವೀಣ್ ಮತ್ತು ಅಕ್ಷಯ್ ಕಾರ್ಯಕರ್ತರ ಕೈಗೆ ಸಿಕ್ಕಿದ್ದಾರೆ. ಗುಂಪು ಸೇರಿಕೊಂಡು ಎಲ್ಲರೂ ಇವರಿಬ್ಬರ ಮೇಲೆ ಮುಗಿಬಿದ್ದಿದ್ದಾರೆ. ಅಲ್ಲಿಂದ ಇವರನ್ನು ಕೆಂಜೂರು ಬಳಿ ಕರೆತರಲಾಗಿದೆ. ಹಿಂದೂ ಕಾರ್ಯಕರ್ತರು ಸ್ಥಳದಿಂದ ಓಡಿ ಹೋದರೆ ಅಲ್ಲಿದ್ದವರು ಇವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಮಾರ್ಗ ಮಧ್ಯದಲ್ಲೇ ಪ್ರವೀಣ್ ಸತ್ತಿದ್ದಾನೆ. ಅಕ್ಷಯ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಏನು ಒಂದು ಟಾಟಾ ಎಸ್ ವಾಹನದಲ್ಲಿ 3 ಕರುಗಳನ್ನ ಸಾಗಿಸ್ತಾ ಇರ್ತಕ್ಕಂಥ ಒಂದು 2 ವ್ಯಕ್ತಿಗಳ ಮೇಲೆ ಹಿಂದೂ ಜಾಗರಣ ವೇದಿಕೆ ಸದಸ್ಯರು ಅವ್ರನ್ನ ಅಡ್ಡಗಟ್ಟಿ ಅದು ಮತ್ತು ಇದನ್ನು ಸ್ಲಾಟರ್ ಹೌಸಿಗೆ ತಗೊಂಡು ಹೋಗ್ತಾ ಇರ್ತೀರಂತ ಅವ್ರ ಜೊತೆ ತಗಾದೆ ತೆಗೆದು ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಪ್ರವೀಣ್ ಪೂಜಾರಿ ಅಂತಕ್ಕಂಥವ್ರು ಸುಮಾರು 29 ವರ್ಷ, ಅವರು ಬ್ರಹ್ಮಾವರದ ಆಸ್ಪತ್ರೆಯಲ್ಲಿ ಮೃತರಾಗಿರ್ತಾರೆ. ಈ ಒಂದು ಮತ್ತು ಇನ್ನೊಬ್ಬರು ಅವ್ರ ಜೊತೆಲಿದ್ದಂಥವ್ರು ಅಕ್ಷಯ್ ಅಂತ 22 ವರ್ಷದ ಹುಡುಗ, ಅವರು ಇಂಜುರಿ ಆಗಿದೆ, ಬಟ್ ಔಟ್ ಆಫ್ ಡೇಂಜರ್ ಇದ್ದಾರೆ, ಅವ್ರಿಗೇನು ಸಮಸ್ಯೆ ಆಗಿದೆ. ಈ ಆರೋಪಿಗಳು ಏನು ಅಡ್ಡಗಟ್ಟಿದ ಹಿಂದೂ ಜಾಗರಣ ವೇದಿಕೆ, ಅವ್ರು ಶ್ರೀಕಾಂತ್ ಅಂಥೇಳಿ ಪ್ರಮುಖ ಆರೋಪಿ, ಮತ್ತು ಇತರೆ 16 ಜನನ್ನ ನಾವೀಗಾಗಲೇ ನಿನ್ನೆ ರಾತ್ರಿನೇ ಕಾರ್ಯಾಚರಣೆ ಮಾಡಿ ಅವ್ರನ್ನ ಈಗ ಬಂಧಿಸಿದ್ದೇವೆ. ಒಟ್ಟು 17 ಜನನ ಈಗ ಬಂಧಿಸಿದ್ದೇವೆ. ವಾಸ್ತವದಲ್ಲಿ ಇತ್ತೀಚೆಗಷ್ಟೇ ಇಲ್ಲಿ ಹಿಂದೂ ಜಾಗರಣ ವೇದಿಕೆ ಆರಂಭವಾಗಿತ್ತು. ಪ್ರವೀಣ್ ಕೆಂಜೂರಿನಲ್ಲೇ ಕೋಳಿ ಫಾರಂ ನಡೆಸಿಕೊಂಡಿದ್ದ. ಈತ ಬಿಜೆಪಿ ಪಕ್ಷದ ಜೊತೆಗೂ ಗುರುತಿಸಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ಬಿಡುವಿನ ವೇಳೆಯಲ್ಲಿ ವಾಹನ ಬಾಡಿಗೆಗೆ ಓಡಿಸುತ್ತಿದ್ದ. ಈ ಘಟನೆ ಪ್ರವೀಣ್ ಮನೆಯವರನ್ನ ದಿಗ್ಭ್ರಮೆಗೊಳಿಸಿದೆ. ಊರ ಯುವಕರೇ ಮಗನಿಗೆ ಹೊಡೆದು ಸಾಯಿಸಿದ್ದನ್ನು ಅವರಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ನನ್ನ ಮಗ ಗೋಸಾಗಾಟ ಮಾಡುತ್ತಿರಲಿಲ್ಲ, ಆತನನ್ನ ಬೇರೆಯವರು ಕರೆಸಿಕೊಂಡಿದ್ದರು, ಬಾಡಿಗೆ ವಾಹನ ತೆಗೆದುಕೊಂಡು ಹೋಗಿದ್ದ ಎನ್ನುತ್ತಾರೆ. 8 ಗಂಟೆ ರಾತ್ರಿಗೆ ಹೋಯ್ದ, ಅಂಗಡಿ ಬಿಟ್ಟು ಹೋಯ್ದ ಕಡೆ. ನಾನು ಅಂಗಡಿ ಬಾಗಿಲು ಹಾಕಿದೆ, ಕಡೆ ಹೊಡೆದು ಫೋನ್ ಮಾಡ್ರೆ ಫೋನ್ ಎತ್ತಲಿಲ್ಲ, ಫೋನ್ ಸ್ವಿಚ್ ಆಫ್ ಆಯ್ತು. ಎಂತ ಮಾಡಿರೋದು ನಮಗೆ ಗೊತ್ತಿಲ್ಲ. ಕಡೆ ಬೇರೆಯವ್ರು ಮಾತಾಡ್ರು, ಅವ್ರು ನಮಗೆ ಜೋರು ಮಾಡ್ರು. ಇಲ್ಲಿ ಬನ್ನಿ, ಇಲ್ಲಿ ಗಾಡಿ ಹೋಗ್ದು ಹೋಯ್ತು, ಎತ್ತಿ ಹಾಕಿ ಬನ್ನಿ ಇಲ್ಲಿ ಅಂದೇಳಿ ಜೋರು ಮಾಡ್ರು. ಮತ್ತು ನಮ್ಗೆ ಎಂತ ಆಯ್ತು ನಮಗೆ ಗೊತ್ತಿಲ್ಲ. ಕಡೆಗೆ ಅವರೇ ಅಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅಂದ್ರೆ ಅವ್ರ ಕಡೆಗೆ ಪೊಲೀಸ್ನವ್ರು ಯಾರನ್ನ ಅವ್ನ ದೋಸ್ತ್ ಇದೆ ಟೆಂಪೋಗೆ ತಗೊಂಡೆ ಹಾಕ್ರಮ್, ತಗೊಂಡೆ ಆಸ್ಪತ್ರೆಗೆ ಹಾಕಿರಮ್. ನಾನು ಇನ್ನೂ ಕಾಣಲೆ, ನಂಗೆ ಗೊತ್ತಿಲ್ಲ ಅಂತ ಅಂದೇಳಿ. ಇಷ್ಟೊತ್ತರಿಗೆ ಯಾರು ಅಂತ ಹೇಳಲೆ ನನಗೆ. ಕೋಳಿ ಫಾರ್ಮ್ ಇದ್ದ ನಮ್ಮದೇ, ಕೋಳಿ ಫಾರ್ಮ್ ಮಾಡ್ಕೊಂಡಿದ್ದ. ಈ ವರ್ಷ ಮಾಡ್ದಲ್ಲ, ಇನ್ನು ಮದುವೆ ಮಾಡ್ಕೊಂಡು ಎಣಿಸ್ಕೊಂಡಿದ್ದ. ಅಷ್ಟೊತ್ತಿಗೆ ಇಲ್ಲ ಇದೆಲ್ಲ ಮಾಡಿ ಹಾಕ್ರ ಅವನಿಗೆ. ಯಾರು ಎಂತ ಮಾಡಿರೋದು ನಮಗೆ ಗೊತ್ತಿಲ್ಲ. ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಗರಿಕರು ಈ ಘಟನೆಯನ್ನ ಖಂಡಿಸಿದ್ದಾರೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಹಿಂದೆಂತೂ ಇಂತಹ ಘಟನೆ ನಡೆದಿರಲಿಲ್ಲ. ಖಂಡಿತವಾಗಿಯೂ ರಾತ್ರಿ 1 ಗಂಟೆಗೆ ಕಾಲ್ ಬಂದಾಗ ಅತ್ಯಂತ ಬೇಸರಪಟ್ಟವಳು ನಾನು. ಪ್ರವೀಣ್ ಎಂಬವರು ಮರ್ಡರ್ ಆಗಿದೆ ಅಂದಾಗ ನಿಜವಾಗಿಯೂ ಅತ್ಯಂತ ಅಮಾನುಷವಾಗಿ ಅವನನ್ನು ಮರ್ಡರ್ ಮಾಡಿದ್ದಾರೆ. ಅವನು ಯಾವುದೇ ಜೀವನ ಪಾಡಿಗಾಗಿ, ಹೊಟ್ಟೆ ಪಾಡಿಗೆಗೆ ಬಾಡಿಗೆ ಮಾಡಿರ್ಬೋದು, ದನ ಸಾಗಿಸಿರ್ಬೋದು. ಅವರು ಹಿಡಿದು ಪೊಲೀಸರಿಗೆ ಕೊಡ್ಬೋದಿತ್ತು. ಖಂಡಿತವಾಗಿಯೂ ಕಾನೂನನ್ನು ಅವ್ರ ಕೈಗೆತ್ತಿಕೊಳ್ಬಾರ್ದಿತ್ತು. ಇಂತಹ ಘಟನೆ ಇನ್ನು ಮುಂದೆ ನಡಿಬಾರ್ದು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅಪರಾಧಿಗಳಿಗೆ ಅವನ ವೈಯಕ್ತಿಕ ಪರಿಚಯ ಇದೆ, ಅವನ ಹೆಸರು ಹೇಳಿ ಹೊಡೆದಿದ್ದಾರೆ. ನಾನು ಮೋರ್ಚರಿಗೆ ಭೇಟಿ ಕೊಟ್ಟಾಗ ಮೈಯಲ್ಲಾದ ಗಾಯಗಳನ್ನು ನೋಡುವಾಗ ಅತ್ಯಂತ ಅಮಾನವೀಯವಾಗಿ ವರ್ತಿಸ್ತಾರೆ. ದನಗಳನ್ನು ಸಂರಕ್ಷಣೆ ಮಾಡುವವರು ಮನುಷ್ಯನನ್ನು ಹೀಗೆ ಅಮಾನವೀಯವಾಗಿ ಟ್ರೀಟ್ ಮಾಡೋದು ಎಷ್ಟು ಸರಿ ಎಂಬುದು ನನ್ನ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಿರಲಿ. ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಒಳ್ಳೆಯ ಶಿಕ್ಷೆ ಆಗಲಿ, ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಅವರು ಅನುಭವಿಸಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿರುವ ಮಕ್ಕಳೆಲ್ಲ ಸಣ್ಣ ಮಕ್ಕಳು. ಮುಂದಿನ ದಿನಗಳಲ್ಲಿ ಮುಂದೆ ತಪ್ಪು ದಾರಿಯನ್ನು ತುಳಿಬಾರದು ಎಂಬುದು ನನ್ನ ಆಶಯ. ಬಹುತೇಕ ವೀಕ್ಷಕರೇ, ಇಲ್ಲಿ ಮತ್ತೊಂದು ಗಮನಿಸಬೇಕು.
ಪ್ರವೀಣ್ ಪೂಜಾರಿ ಅವ್ರನ್ನ ಮಾರಣಾಂತಿಕವಾಗಿ ಮಾರಕಾಯುಧಗಳಿಂದ ಥಳಿಸುವಂಥ ಸಂದರ್ಭ. ನಾನು BJP ಕಾರ್ಯಕರ್ತ, BJP ಗೆಲ್ಲೋದಕ್ಕೆ ನಾನು ಎಲೆಕ್ಷನ್ನಲ್ಲಿ ತುಂಬ ಕೆಲಸ ಮಾಡಿದ್ದೇನೆ, ದಯವಿಟ್ಟು ನನ್ನ ಕೊಲ್ಬೇಡಿ, ಹೊಡಿಬೇಡಿ ಅಂತ ದಯನೀಯವಾಗಿ ಅವ್ರು ಕೇಳ್ಕೊಂಡ್ರು ಕೂಡ ಅವ್ರನ್ನ ಬಿಡದೆ ಮತ್ತೆ ಅವ್ರ ಮೇಲೆ ಅಟ್ಯಾಕನ್ನು ಮಾಡಿ ದರ ಎಳೆದುಕೊಂಡು ಹೋಗಿದ್ದು. ಇಲ್ಲಿರುವವರಲ್ಲಿ ಯಾರಾದರೂ ಈ ಘಟನೆ ಬಗ್ಗೆ ಸಾಕ್ಷಿ ಏನಾದರೂ ಹೇಳಿದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೆದರಿಸಿ ಈ ಸಿನಿಮಾ ಫಿಲ್ಮ್ ಸ್ಟೈಲಲ್ಲೆಲ್ಲ ಕೂಡ ಆರೋಪಿಗಳು ಹೋಗಿದ್ದಾರೆ ಅಂತ ನೋಡಿದ ಜನ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ನೋಡಿದ ಜನ ಹೇಳಿರುವಂಥ ಮಾಹಿತಿ ಇದು ಲಭ್ಯವಾಗ್ತಾ ಇರುವಂಥದ್ದು. ಇದು ಫಿಲ್ಮಿ ಸ್ಟೈಲಲ್ಲಿ ಪೊಲೀಸರು ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು, ಇದನ್ನು ಸ್ವಲ್ಪ ತುಂಬ ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಅವ್ರು ಯಾರಿದ್ದಾರೆ ಅವ್ರನ್ನ ನೀಟಾಗಿ ವಿಚಾರಣೆ ಮಾಡ್ಕೋಬೇಕು ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಕೂಡ. ಈಗ ಮತ್ತೆ ಇನ್ನೊಬ್ಬರು ಫೋನ್ ಮಾಡಿದ್ದಾರೆ. ನಮಸ್ಕಾರ. ಹಲೋ. ಹಲೋ, ನಮಸ್ತೆ. ಹೆಸರು ಹೇಳಬೇಕು, ಊರು ಹೇಳಿ ಸರ್. ನಾನು ಕುಂದಾಪುರದಿಂದ. ಹೇಳಿ, ಹೆಸರು ಹೇಳಿ ಸರ್. ಸರ್, ಯೂಸುಫ್ ಅಂತ. ಯೂಸುಫ್, ಮಾತಾಡಿ ಯೂಸುಫ್ ಅವರೇ. ನಾವು ಈಗ ನಮ್ಮ ಇವ್ರನ್ನ ಕೊಲೆ ಮಾಡಿ ನಾವು ಅದು ತುಂಬಾ ಒಂದು ಬೇಜಾರಾಗ್ತಾ ಇದೆ. ಏನೇ ಯಾರೇ ಆಗ್ಲಿ ಒಂದು ಜನಸಾಗರ್ತನೆ ಏನಾದ್ರು ಮಾಡಿದ್ರೆ ಅದು ಒಂದು ಪೊಲೀಸಿಗೆ ಒಂದು ಇನ್ಫಾರ್ಮೇಶನ್ ಕೊಡು, ಸರ್ ಈಗ ಒಂದು ಗಾಡಿ ಹೋಗ್ತಾ ಇದೆ, ಮಾಡ್ತಾ ಇದ್ದಾರೆ, ಆ ತರ ಇರ್ಬೇಕೆಲ್ಲ ಹೇಳಿ. ಏನಂದ್ರೆ ಈಗ ಈ ತರ ತುಂಬಾ ಕರ ಆಗ್ತಾ ಇದೆ. ಏನಕ್ಕಂದ್ರೆ ಈಗ ಸುಮ್ನೆ ಹೋಗೋದು, ಯಾರಾದ್ರೆ ಈಗ ಅವ್ರನ್ನ ಹಿಡಿಯೋದು, ಹೊಡಿಯೋದು, ದುಡ್ಡು ಕಸ್ಕೊಳ್ಳೋದು, ಆ ತರ ತುಂಬಾ ಕಡೆ ಈ ತರ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಜನ ಉಂಟಲ್ಲ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಅದು ಎದುರ್ಕೊಳ್ತಾರೆ. ಸರ್ ನನ್ಗೆ ಹೊಡಿತಾ ಇದ್ದಾರೆ ಹಾಗೆ ನೋಡಿ. ಯಾರೇ ಆಗ್ಲಿ, ಹಿಂದೂ ಆಗ್ಲಿ, ಮುಸ್ಲಿಮ್ಸ್ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಯಾವುದೇ ಒಂದು ಜಾತಿ ಆಗ್ಲಿ, ಅವ್ರಿಗೆ ಹೊಡಿಯೋದಂದ್ರೆ ನಂಗೆ ತುಂಬಾ ತಪ್ಪಂತ ಅಂತ. ಒಂದು ಮನುಷ್ಯನಿಗೆ ಒಂದು ಹೊಡಿಯೋದಂದ್ರೆ ತುಂಬಾ ತಪ್ಪಲ್ವಾ? ಕರೆಕ್ಟ್. ಅದಕ್ಕೆ ಈಗ ನಾವು ಈಗ ಹಿಂದೂ ಅವ್ರು ಇದಾಗಿದ್ದಾರೆ ಅಂತ ಇದಲ್ಲ ನಾನು ಹೇಳೋದು. ಈಗ ಯಾವುದೇ ಒಂದು ಇದಾಗ್ಲಿ ಅವ್ರಿಗೆ ಹೊಡೆಯೋದು ನಮ್ಗೆ ತುಂಬಾ ಅಂದ್ರೆ ಅದು ಒಂದು ಮನುಷ್ಯನಿಗೆ ಒಂದು ನೋವಾಗುತ್ತೆ ಅದೆಲ್ಲ ತುಂಬಾ. ಕರೆಕ್ಟ್. ಕಾನೂನು ಯಾವುದೇ ಒಂದು ಇದಾದ್ರೆ ಕಾನೂನು ಕೈ ತಗೊಳ್ಬಾರ್ದು. ಈಗ ಪೊಲೀಸ್ ಇದೆಯಲ್ಲ, ಈಗ ಇದು ರಕ್ಷಣೆ ಮಾಡ್ಲಿಕ್ಕೆ ಪೊಲೀಸ್ ಇದಾರಲ್ಲ, ಕರೆಕ್ಟ್. ಅವರಿಗೆ ಒಂದು ವಿಷಯ ತಿಳಿದು, ಸರ್ ಈ ತರ ಇಂಥ ಈಗ ಹೋಗ್ತಾ ಇದೆ ಸರ್, ಇದನ್ನ ಸ್ವಲ್ಪ ನೋಡಿ ಸರ್, ನೀವು ಇದು ಖಂಡಿಸಿ ಸರ್ ಅಂತ ಹೇಳ್ಬೋದು. ಕರೆಕ್ಟ್. ಈಗ ನೋಡಿ ಅವ್ರಿಗೆ ಯಾರಿದ್ದಾರೆ, ಈಗ ಅವರಿಗೆ ಯಾರಿದ್ದಾರೆ, ಮನೆಯವರಿಗೆ ಯಾರಿದ್ದಾರೆ ಹೇಳಿ? ಸರಿ, ಹೌದು. ಒಬ್ಬ ಕೇಳುವವರು ಯಾರು ಇಲ್ಲ. ಈಗ ನೋಡಿ ಯಾರಾದ್ರೂ ಬರ್ತಾರೆ, ಒಂದು ಏನಾದ್ರೆ ಸಾಂತ್ವನ ಹೇಳ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ ಅಷ್ಟೇ. ಕರೆಕ್ಟ್. ಹೌದು. ಆಮೇಲೆ ಏನು ಕೇಳೋರು ಈಗ ಇರ್ತಾರೆ, ಅವ್ರಿಗೆ ಈಗ ತಂದೆ ತಾಯಿಗೆ ಅಂದ್ರೆ ಈಗ ಒಂದೆರಡು ವರ್ಷ ಅಲ್ಲ, ಲೈಫ್ ಲಾಂಗ್ ತಂದೆ ತಾಯಿನ ನೋಡ್ಕೊಳ್ಳುವಂತ ಒಂದು ಹುಡುಗ ಅಲ್ವಾ ಅವರು? ಖಂಡಿತ ಹೌದು. ಈ ತರ ಯಾರು ನಾವು ಹೇಳೋದು ಏನು ಗೊತ್ತಾ, ಎಲ್ಲ ಸಂಘಟನೆ, ನಮ್ಮ ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ಯಾವುದೇ ಒಂದು ಸಂಘಟನೆ ಎಲ್ಲ ಸಂಘಟನೆ ನಿಲ್ಲಿಸ್ಬಿಟ್ಟು ಇರೋ ತರ ಇರ್ಬೇಕು. ಇಲ್ಲಾಂದ್ರೆ ಸರ್ ನಮ್ಮ ಇಂಡಿಯಾ ದೇಶವನ್ನ ಇದೇ ತರ ಆಗಿದ್ರೆ ಹೆಂಗೆ ಇದು ಮಾಡೋದು ಹೇಳಿ? ಹೌದು. ನಾವು ಅದಕ್ಕೆ ಹೌದಲ್ವ ಸರ್, ಅದ್ರ ಬಗ್ಗೆ ಉಂಟಲ್ಲ. ಈಗ ನಾವು ಏನ್ ಗೊತ್ತಾ, ನಾವೀಗ ಟಿವಿಯಲ್ಲಿ ಒಂದು 5 ನಿಮಿಷ ಮಾತಾಡ್ತೇವೆ ಅಷ್ಟೇ, ಒಂದು 5 ನಿಮಿಷ ಮಾತಾಡ್ತೇವೆ. ಏನ್ ಗೊತ್ತಾ ಸರ್, ನಾವು ಹೇಳೋದು ಏನ್ ಗೊತ್ತಾ, ಎಲ್ಲಾ ಜನನ್ನ ಕೂರ್ಸ್ಬಿಟ್ಟು ಇದ್ರ ಬಗ್ಗೆ ಏನಾದ್ರೂ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು ಸರ್. ಕರೆಕ್ಟ್. ಹೌದು. ಏನ್ ಗೊತ್ತಾ, ಯಾವುದೇ ಬಜರಂಗ ದಳ ಆಗ್ಲಿ, ಯಾವುದೇ ಒಂದು ದಳ ಆಗ್ಲಿ, ಈಗ ಬಜರಂಗ ದಳ ಅಂತ ಹೇಳೋದಲ್ಲ ನಾನು ಹೇಳೋದು, ಯಾವುದೇ ಒಂದು ಇದಾಗ್ಲಿ, ಯಾವುದೇ ಒಂದು ಜನ ಆಗ್ಲಿ, ಯಾವುದೇ ಒಂದು ಸಂಘಟನೆ ಆಗ್ಲಿ, ಅವ್ರ ಸಂಘಟನೆ ನೋಡಿ, ನೀವು ಯಾವುದೇ ಒಂದು ಯಾರು ಹೊಡೆದಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಕರೆಕ್ಟ್. ಮುಸ್ಲಿಮ್ಸ್ ಆಗಿ, ಕ್ರಿಶ್ಚಿಯನ್ ಆಗಿ, ಹಿಂದೂ ಆಗಿ ಯಾರು ಹೊಡೆದ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅವಾಗ ಅವ್ರಿಗೆ ಭಯ ಇರುತ್ತೆ ಸರ್, ನಾವು ಹೊಡಿಬಾರ್ದು. ಅವ್ರಿಗೆ ಪೊಲೀಸ್ ಅವ್ರು ಇದ್ದಾರಲ್ಲ ಸರ್, ಏನಕ್ಕೆ ಅವರು ಅವ್ರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರಿಗೆ ದೊಡ್ಡ ಶಿಕ್ಷಣ ಕೊಡ್ಬೇಕು ಸರ್. ಒಂದು ಮುಸ್ಲಿಮ್ಸ್ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಯಾರಿಗೆ ಅವ್ರು ದೊಡ್ಡ ಶಿಕ್ಷೆ ಕೊಡ್ಬೇಕು. ಹೊಡೆದಿದ್ದು ಯಾರು ಹೊಡಿತಾರೆ ಅವ್ರಿಗೆ ದೊಡ್ಡ ಶಿಕ್ಷೆ. ಹೊಡಿಯೋಕೆ ಹಕ್ಕು ಯಾರಿಗೆ ಸರ್ ಕೊಟ್ಟಿದ್ದು? ಇವ್ರಿಗೆ ಹೊಡಿಯೋಕೆ ಯಾರೇ ಒಂದಾಗ್ಲಿ ಅವ್ರಿಗೆ ಹಕ್ಕು ಕೊಟ್ಟಿದ್ದಾರೆ ಹೇಳಿ? ಕರೆಕ್ಟ್. ಹೌದು. ಯಾರು ಯಾವುದೇ ಒಂದು ಇದಾಗ್ಲಿ ಅವ್ರಿಗೆ ಹಕ್ಕು, ಹೊಡಿಯೋಕೆ ಹಕ್ಕು ಕೊಡಬಾರ್ದು. ಈಗ ಪೊಲೀಸ್ ಅವ್ರ ಒಂದು ಬುದ್ಧಿಗೆ ಇವರು ಇದಾಗಿದ್ದಾರೆ, ಇವ್ರು ಸರ್ ಹೀಗೆ ಬಂದಿದೆ ಸರ್, ಇಂಥ ನಂಬರ್, ಇಂಥ ಇದು ಮಾಡಿ ಸರ್, ಹಾಗೆ ಹೇಳ್ಬೋದಲ್ಲ? ಖಂಡಿತ. ಕರೆಕ್ಟ್. ಹೌದು. ಎಸ್ ಯೂಸುಫ್, ಥ್ಯಾಂಕ್ ಯು ಯೂಸುಫ್, ನೀವು ನಮ್ಮ ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಸ್, ಓಕೆ ವೀಕ್ಷಕರೇ, ಇವತ್ತು ಬೆಳಿಗ್ಗೆ ನಡೆದಂಥ ಈ ಘಟನೆಯ ನಂತರ ಮಹೇಶ್ ಆಸ್ಪತ್ರೆಗೆ ಪ್ರವೀಣ್ ಪೂಜಾರಿಯವರು BJP ಪಕ್ಷದ ಕಾರ್ಯಕರ್ತನೂ ಆಗಿರೋದ್ರಿಂದ ಆತನ ಸ್ನೇಹಿತ ಅಕ್ಷಯ್ ದೇವಾಡಿಗ ಅವರು ಗಂಭೀರವಾಗಿ ಗಾಯಗೊಂಡಿದ್ದರು. ನಂತರ ಬ್ರಹ್ಮಾವರದ ಮಹೇಶ್ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಅಲ್ಲಿಗೆ ಉಡುಪಿಯ ಮಾಜಿ ಶಾಸಕರಾದಂತಹ ರಘುಪತಿ ಭಟ್ರು ಮತ್ತು ಉಡುಪಿ ಜಿಲ್ಲಾ BJP ಅಧ್ಯಕ್ಷರಾದಂಥ ಮಠ ರತ್ನಾಕರ್ ಹೆಗಡೆ ಮತ್ತು BJPಯ ಇತರ ಕಾರ್ಯಕರ್ತರೆಲ್ಲರೂ ಕೂಡ ಅಕ್ಷಯ್ ಅವರನ್ನು ಭೇಟಿಯಾಗಿರುವಂಥದ್ದು. ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಇವರಿಗೆ
ಪ್ರವೀಣ್ ಅವರ ಮನೆಗೆ ಕೂಡ ಭೇಟಿ ಕೊಟ್ಟು ಮಾಧ್ಯಮದವರೊಂದಿಗೆ ಮಾತನಾಡ್ತಾ ಯಾರು ಕೂಡ ಈ ಥರ ಕಾನೂನನ್ನು ಕೈಗೊಳ್ಳುವಾಗಿಲ್ಲ, ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತೇನೆ ಅನ್ನುವಂಥ ಮಾತನ್ನು ಭರವಸೆಯನ್ನು ಕೂಡ ಹೇಳಿರುವಂಥದ್ದು. ಎಲ್ಲರೂ ಸಾಕಷ್ಟು ಮಂದಿ ವೀಕ್ಷಕರು ನೀವು ಕರೆ ಮಾಡಿದ್ದೀರಿ. ಇನ್ನೊಂದು ಅಕ್ಷಯ್ ಈಗ ಔಟ್ ಆಫ್ ಡೇಂಜರ್ ಅನ್ನೋಂಥ ಮಾಹಿತಿ ಪೊಲೀಸ್ ಮೂಲಗಳಿಂದ ನಡೆದಿದೆ. ಹೆಬ್ರಿ ಪೊಲೀಸರು 18 ಜನರನ್ನು ಅರೆಸ್ಟ್ ಮಾಡಿದ್ದು, ಉಳಿದವರಿಗೆ ಈಗ ಶೋಧ ನಡೀತಾನೆ ಇದೆ ಮತ್ತು ಪ್ರಕರಣದ ತನಿಖೆ ಬ್ರಹ್ಮಾವರದ ಪೊಲೀಸರು ಇದನ್ನು ನಡೆಸ್ತಾ ಇದ್ದಾರೆ. ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಭೇಟಿ ಕೊಟ್ಟು ನಂತರ ಅಲ್ಲಿಯ ಪೊಲೀಸರೊಂದಿಗೆ ಮಾತುಕತೆಯನ್ನು ಮಾಡಿರುವಂಥದ್ದು ಈಗ ಸದ್ಯಕ್ಕೆ ಈ ಹೊತ್ತಿನ ಬೆಳವಣಿಗೆ ಆಗಿದೆ. ಸ್ಲಾಟರ್ ಹೌಸಿಗೆ ತಗೊಂಡು ಹೋಗ್ತಾ ಇರ್ತೀರಂತ ಅವ್ರ ಜೊತೆ ತಗಾದೆ ತೆಗೆದು ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಪ್ರವೀಣ್ ಪೂಜಾರಿ ಅಂತಕ್ಕಂಥವ್ರು ಸುಮಾರು 29 ವರ್ಷ, ಅವರು ಬ್ರಹ್ಮಾವರದ ಆಸ್ಪತ್ರೆಯಲ್ಲಿ ಮೃತರಾಗಿರ್ತಾರೆ. ಈ ಒಂದು ಮತ್ತು ಇನ್ನೊಬ್ಬರು ಅವ್ರ ಜೊತೆಲಿದ್ದಂಥವ್ರು ಅಕ್ಷಯ್ ಅಂತ 22 ವರ್ಷದ ಹುಡುಗ, ಅವರು ಇಂಜುರಿ ಆಗಿದೆ, ಬಟ್ ಔಟ್ ಆಫ್ ಡೇಂಜರ್ ಇದ್ದಾರೆ, ಅವ್ರಿಗೇನು ಸಮಸ್ಯೆ ಆಗಿದೆ. ಈ ಆರೋಪಿಗಳು ಏನು ಅಡ್ಡಗಟ್ಟಿದ ಹಿಂದೂ ಜಾಗರಣ ವೇದಿಕೆ, ಅವ್ರು ಶ್ರೀಕಾಂತ್ ಅಂಥೇಳಿ ಪ್ರಮುಖ ಆರೋಪಿ, ಮತ್ತು ಇತರೆ 16 ಜನನ್ನ ನಾವೀಗಾಗಲೇ ನಿನ್ನೆ ರಾತ್ರಿನೇ ಕಾರ್ಯಾಚರಣೆ ಮಾಡಿ ಅವ್ರನ್ನ ಈಗ ಬಂಧಿಸಿದ್ದೇವೆ. ಒಟ್ಟು 17 ಜನನ ಈಗ ಬಂಧಿಸಿದ್ದೇವೆ. ವಾಸ್ತವದಲ್ಲಿ ಇತ್ತೀಚೆಗಷ್ಟೇ ಇಲ್ಲಿ ಹಿಂದೂ ಜಾಗರಣ ವೇದಿಕೆ ಆರಂಭವಾಗಿತ್ತು. ಪ್ರವೀಣ್ ಕೆಂಜೂರಿನಲ್ಲೇ ಕೋಳಿ ಫಾರಂ ನಡೆಸಿಕೊಂಡಿದ್ದ. ಈತ ಬಿಜೆಪಿ ಪಕ್ಷದ ಜೊತೆಗೂ ಗುರುತಿಸಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ಬಿಡುವಿನ ವೇಳೆಯಲ್ಲಿ ವಾಹನ ಬಾಡಿಗೆಗೆ ಓಡಿಸುತ್ತಿದ್ದ. ಈ ಘಟನೆ ಪ್ರವೀಣ್ ಮನೆಯವರನ್ನ ದಿಗ್ಭ್ರಮೆಗೊಳಿಸಿದೆ. ಊರ ಯುವಕರೇ ಮಗನಿಗೆ ಹೊಡೆದು ಸಾಯಿಸಿದ್ದನ್ನು ಅವರಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ನನ್ನ ಮಗ ಗೋಸಾಗಾಟ ಮಾಡುತ್ತಿರಲಿಲ್ಲ, ಆತನನ್ನ ಬೇರೆಯವರು ಕರೆಸಿಕೊಂಡಿದ್ದರು, ಬಾಡಿಗೆ ವಾಹನ ತೆಗೆದುಕೊಂಡು ಹೋಗಿದ್ದ ಎನ್ನುತ್ತಾರೆ. 8 ಗಂಟೆ ರಾತ್ರಿ ಹೋಯ್ದ, ಅಂಗಡಿ ಬಿಟ್ಟು ಹೋಯ್ದ ಕಡೆ. ನಾನು ಅಂಗಡಿ ಬಾಗಿಲು ಹಾಕಿದೆ, ಕಡೆ ಹೊಡೆದು ಫೋನ್ ಮಾಡ್ರೆ ಫೋನ್ ಎತ್ತಲಿಲ್ಲ, ಫೋನ್ ಸ್ವಿಚ್ ಆಫ್ ಆಯ್ತು. ಎಂತ ಮಾಡಿರೋದು ನಮಗೆ ಗೊತ್ತಿಲ್ಲ. ಕಡೆ ಬೇರೆಯವ್ರು ಮಾತಾಡ್ರು, ಅವ್ರು ನಮಗೆ ಜೋರು ಮಾಡ್ರು. ಇಲ್ಲಿ ಬನ್ನಿ, ಇಲ್ಲ ಗಾಡಿ ಹೋಗ್ದು ಹೋಯ್ತು, ಎತ್ತಿ ಹಾಕಿ ಬನ್ನಿ ಇಲ್ಲ ಅಂದೇಳಿ ಜೋರು ಮಾಡ್ರು. ಮತ್ತು ನಮ್ಗೆ ಎಂತ ಆಯ್ತು ನಮಗೆ ಗೊತ್ತಿಲ್ಲ. ಕಡೆಗೆ ಅವರೇ ಎಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅಂದ್ರೆ ಅವ್ರ ಕಡೆಗೆ ಪೊಲೀಸ್ನವ್ರು ಯಾರನ್ನ ಅವ್ನ ದೋಸ್ತಿದೆ ಟೆಂಪುಗೆ ತಗೊಂಡೆ ಹಾಕ್ರಮ್, ತಗೊಂಡೆ ಆಸ್ಪತ್ರೆಗೆ ಹಾಕಿರಮ್. ನಾನು ಇನ್ನೂ ಕಾಣಲೆ, ನಂಗೆ ಗೊತ್ತಿಲ್ಲ ಅಂತ ಅಂದೇಳಿ. ಇಷ್ಟೊತ್ತರಿಗೆ ಯಾರು ಅಂತ ಹೇಳಲೆ ನನಗೆ. ಕೋಳಿ ಫಾರ್ಮ್ ಇದ್ದ, ನಮ್ಮದೇ ಕೋಳಿ ಫಾರ್ಮ್ ಮಾಡ್ಕೊಂಡಿದ್ದ. ಈ ವರ್ಷ ಮಾಡ್ದಲ್ಲ, ಇನ್ನು ಮದುವೆ ಮಾಡ್ಕೊಂಡು ಎಣಿಸ್ಕೊಂಡಿದ್ದ. ಅಷ್ಟೊತ್ತಿಗೆ ಇಲ್ಲ ಇದೆಲ್ಲ ಮಾಡಿ ಹಾಕ್ರ. ಅವನು ಯಾರು ಎಂತ ಮಾಡಿದ ನಮಗೆ ಗೊತ್ತಿಲ್ಲ. ಸ್ಥಳೀಯ ಎಸ್, ಈಗ ಮತ್ತೆ ಇನ್ನೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ 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 ಹಲೋ, ನಮಸ್ತೆ ಸರ್. ಹೆಸರು ಹೇಳಿ, ಊರು ಹೇಳಿ, ಮಾತಾಡಿ ಸರ್. ಯಾರು ಮಾತಾಡೋದು? ನಮಸ್ಕಾರ. ಹೆಸರು ಹೇಳಿ, ನೀವು ಹೇಳಬೇಕು ನೀವು ಯಾರಂತ. ನೀವೀಗ ಲೈವ್ ಪ್ರೋಗ್ರಾಮಲ್ಲಿ ಮಾತಾಡ್ತಿದ್ದೀರಿ. ನೀವು ಲೈವ್ ಪ್ರೋಗ್ರಾಮಲ್ಲಿ ಮಾತಾಡ್ತಿದ್ದೀರಿ. ನಾನು ಅವಿನಾಶ್ ಅಂತ, ಸ್ಪಂದನ ಟಿವಿ ಆಂಕರ್. ನಮಸ್ತೆ ನಮಸ್ತೆ ನಮಸ್ತೆ. ನಾನು ಉಡುಪಿಯಿಂದ ಮಾತಾಡ್ತಿರೋದು. ಹೇಳಿ 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 ಸರ್, ಹೇಳಿ. ನನ್ನ ಹೆಸರು ಶೈಲೇಶ್ ಅಂತೇಳಿ. ಹೇಳಿ ಹೇಳಿ ಹೇಳಿ. ನಾನು ಮಾತಾಡ್ತಿರುವಂತದ್ದು ವಿಚಾರ ಏನಂದ್ರೆ, ಈಗ ಆಗಿರುವಂತ ಸಮಸ್ಯೆ ಅದು ಯಾವುದೇ ಒಂದು ಸಂಘಟನೆಗೆ ಆಗ್ಲಿ ಬೆಳ್ಳಿ ಒತ್ತಿ ಹೇಳುವಂತದ್ದು ವಿಚಾರ ಅಲ್ಲ. ಅದನ್ನು ವಿಮರ್ಶೆ ಮಾಡಿ ಮಾಡ್ಬೇಕು. ಯಾರು ಹಿಂದೂ ಜಾಗರಣ ವೇದಿಕೆಯವರ ಅಥವಾ ಭಜನದವರ ಅದನ್ನು ನೋಡಿ ಮಾಡ್ಬೇಕು. ಈಗ ಅದರಲ್ಲಿ ಮಧ್ಯದಲ್ಲಿ ಒಂದು ಬಿಜೆಪಿಯ ಪ್ರೆಸಿಡೆಂಟ್ ಅಂತೇಳಿ ಬಂದಿದೆ, ಅದು ಸುಳ್ಳು ಅಂತೇಳಿ ಈಗ ಬರ್ತಾ ಇದೆ. ಈಗ ಅವರು ಜಿಲ್ಲೆ ಅಲ್ಲ, ಅಲ್ಲಿಯ ತಾಲೂಕು ಮಟ್ಟದ ಅಥವಾ ಮಂಡಲದವರದ ಏನೋ ಅಂತೇಳಿ ಬರ್ತಾ ಇದೆ. ಅದು ಅಂತೇಳಿ ಬರ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಅಲ್ಲ ಅಂತೆ ಅವರು. ಅಲ್ಲ, ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ನಾನು ಅಲ್ಲ ಅಂತ ಹೇಳಲ್ಲ, ಇರ್ಬೋದು. ಬಟ್ ಆದ್ರೆ ಒಂದು ವಿಷಯ ಹೇಳ್ತೇನೆ, ಮಾಡಿರುವಂತ ತಪ್ಪು ಮಾತ್ರ 100% ತಪ್ಪೆ. ಹೌದು. ಮಾಡಿರುವಂತದ್ದು ಒಬ್ಬನನ್ನು ಕೊಲೆ ಮಾಡುವಂತದ್ದು ಅಲ್ಲ. ನಾನು ಯಾಕೆ ಹೇಳ್ತಿದ್ದೇನೆ, ನಾನು ಸಂಘಟನೆಯಿಂದ ಬಂದವನು, ಹೀಗಾಗಿ ನಾನು ಹೇಳ್ತೇನೆ, ಸಂಘಟನೆ ನಮ್ಗೆ ಈ ತರ ಪ್ರಚೋದನೆ ಕೊಡ್ಲಿಲ್ಲ. ಮಾರಕಾಯುಧಗಳಿಂದ ಹೊಡೆದು ಬಿಟ್ಟಿದಾರಂತೆ ಸರ್ ಅವರು. ಬರೀ ಕೈಯಿಂದ ಹೊಡೆದಿದ್ದಲ್ಲ, ಕೈ ಕಾಲಿಂದ ಹೊಡೆದಿದ್ದಲ್ಲ. ಒಂದ್ ನಿಮಿಷ, ಅದು ಅರ್ಧಂಬರ್ಧ ಇದಕ್ಕೆ ಬಂದವರು, ಸಂಘಟನೆ ಬಂದವರು ಮಾಡಿರ್ಬೋದು. ಆದ್ರೆ ನಾನು ಹೇಳ್ತೇನೆ, ನಮ್ಗೆ ಪ್ರಚೋದನೆ ಯಾವುದೇ ಸಂಘಟನೆಯವರಾಗ್ಲಿ ಭಜನಾ ದಳದವರಾಗ್ಲಿ ಯಾರು ನಮ್ಗೆ ಆತರ ಕೊಡ್ಲಿಲ್ಲ.
ಕರೆಕ್ಟ್. ಈ ತರ ಮಾಡಿ ಹಾಗೆ ಮಾಡಿ ಕೊಲೆ ಮಾಡಿ ಕೊಲ್ಲಿ ಅಂತೇಳಿ ಅದಿಲ್ಲ. ಅವ್ರನ್ನ ಹಿಡ್ಕೊಳ್ಳಿ, ಪೊಲೀಸ್ನವರಿಗೆ ವಶ ಮಾಡಿ ಅಷ್ಟೇ ಅಷ್ಟೇ. ಕರೆಕ್ಟ್ ಅಷ್ಟೇ. ಕರೆಕ್ಟ್. ಮತ್ತೆ ಇನ್ಸ್ಟ್ರಕ್ಷನ್ ಎಲ್ಲ ನಾವು ಇವತ್ತಿಗೂ ನಾನು ನಮ್ಮ ಕಾರ್ಯಕರ್ತರಿಗೆ ನಾವು ಸಹ ಹೇಳ್ತೇವೆ ಅದನ್ನೇ, ಹೀಗೆ ಮಾಡಿ ತಗೊಂಡೋಗಿ ಪೊಲೀಸರಿಗೆ ಕೊಡಿ, ಪೊಲೀಸರ ಹತೋಟಿಯಲ್ಲಿ ಕೊಡಿ. ಕರೆಕ್ಟ್ ಕರೆಕ್ಟ್. ಇದು ನಾವು ಕೊಲೆ ಮಾಡಿ ಪ್ರಶ್ನೆ ಇಲ್ಲ, ಕೊಲೆ ಮಾಡಿದ್ದು ತಪ್ಪೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರಿ ಸರಿ ಸರಿ. ಪ್ರಜಾದಂಡದವರು 100% ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತೀನಿ, ನಾನು ಆಕ್ಚುಲಿ ನನ್ನ ಸಂಘಟನೆಯಿಂದ ಬಂದವನು, ಅದಕ್ಕಾಗಿ ನಾನು ಒತ್ತಿಯಾಗಿ ಹೇಳ್ತಾ ಇದ್ದೇನೆ. ರೈಟ್ ರೈಟ್. ಓಕೆ ಓಕೆ. ಕೇಳ್ತಾ ಇದೆಯಾ ನಿಮ್ಗೆ? ಖಂಡಿತ ನೀವು ಮಾತಾಡೋದು ನನಗೆ ಮಾತ್ರ ಅಲ್ಲ, ಈ ಟಿವಿಯನ್ನು ಎಷ್ಟು ಜನ ನೋಡ್ತಾ ಇದ್ದಾರೆ ಎಲ್ಲರೂ ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದಾರೆ. ಖಂಡಿತವಾಗಿ ನಾನು ಹೇಳ್ತೇನೆ, ಇದು ಮಾಡಿರೋದು ತಪ್ಪೆ, ಕೊಲೆ ಮಾಡಿರುವಂತದ್ದು ತಪ್ಪೆ. ಅವ್ರಿಗೆ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಎಸ್ 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 ಖಂಡಿತ. ಎರಡನೇ ಮಾತಿಲ್ಲ. ನಾನು ನಮ್ಮ ಹಿಂದೂಗಳು ಅಂತ ಹೇಳ್ಕೊಂಡು ನಾನು ಹೇಳಲ್ಲ. ಕರೆಕ್ಟ್ 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 ಶೈಲೇಶ್ ಅವರೇ. ಈ ತರದ ಮನಸ್ಥಿತಿ ಎಲ್ಲರಲ್ಲೂ ಬರಬೇಕು ಅಂತ ಹೇಳೋದು. ಈ ತರದ ನೋಡಿ, ಏನೋ ಒಂದು ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ನಾವು ಅದಕ್ಕೆ ದಾಖಲೆ ಮಾಡಿದಾಗೆ ಆಯ್ತಲ್ವಾ. ಈಗ ಈ ತರದ ಮನಸ್ಥಿತಿ ನೋಡಿ, ಈ ತರದ ಮನಸ್ಥಿತಿ ಎಲ್ಲರಲ್ಲೂ ಬರಬೇಕು. ಮೊದಲು ಮನುಷ್ಯ ಮತ್ತು ಮಾನವೀಯತೆ, ಆಮೇಲೆ ಸಂಘ ಪರಿವಾರ, ಬಿಜೆಪಿ, ಕಾಂಗ್ರೆಸ್ ಎಲ್ಲವೂ ಕೂಡ ಅಲ್ವಾ. ನಂತರದ್ದು ಮನುಷ್ಯ ಹುಟ್ಟಿದವನು ಕೊಲ್ಲುವಂತದ್ದು ಹಕ್ಕು ಯಾರಿಗಿಲ್ಲ, ಕೊಲ್ಲುವಂತದ್ದು ಹಕ್ಕು ಯಾರಿಗಿಲ್ಲ. ಖಂಡಿತ ಅವನಿಗೆ ಖಂಡಿತ. ಶಿಕ್ಷೆ ಆಗಬೇಕು, ಅದು ನ್ಯಾಯಯುತವಾಗಿ ನ್ಯಾಯಾಲಯದಲ್ಲಿ ಅಥವಾ ಅದಕ್ಕೆ ಬೇಕಾದ ಕಾನೂನು ಉಂಟು, ಅದು ಆತರ. ಅವರನ್ನು ವಶ ಮಾಡಿಕೊಳ್ಳುವಂತದ್ದು ಡಿಪಾರ್ಟ್ಮೆಂಟ್ ಅವರು ಮಾಡ್ತಾರ ಬಿಡ್ತಾರ, ಅದು ಬೇರೆ ವಿಚಾರ. ಅದಕ್ಕೆ ಬೇರೆ ಅದು ಒಂದು ಹೋರಾಟ ಬೇರೆ. ಕರೆಕ್ಟ್ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದು ಮಾಡಬಾರದು. ಎಸ್ ಖಂಡಿತ. ನಾನು ಸುಮಾರು ಒಂದು 10-20 ವರ್ಷದಿಂದ ನನ್ನ ಸಂಘಟನೆಯಲ್ಲಿ ಇದ್ದವನು. ನಾವು ಈ ತರ ಮಾಡ್ಲಿಲ್ಲ, ಮತ್ತೆ ಮಾಡುವುದೂ ಇಲ್ಲ. ಇನ್ನು ಮುಂದೆ ನಾವು ಮಾಡುದಿಲ್ಲ. ಕರೆಕ್ಟ್ ಕರೆಕ್ಟ್. ಹೌದು. ಇದು ನಿಜವಾಗ್ಲೂ ಹೇಳ್ತೇನೆ, ಒಬ್ಬರ ಸಂಘಟನೆಗೆ ತೋರಿಸಿ ನಿಮ್ಮ ಮಾಧ್ಯಮದಲ್ಲಿ ಕೆಲವೊಮ್ಮೆ ಬಂತು, ಆಮೇಲೆ ಸರಿ ಆಯ್ತು, ಅದನ್ನು ನೀವು ವಿಮರ್ಶೆ ಮಾಡಿ ಅದನ್ನ ಮೇಲೆ ಕೇಳಿ ಆಮೇಲೆ ಚೇಂಜಸ್ ಮಾಡಿದ್ರಿ ಕೆಲವರೆಲ್ಲ. ಖಂಡಿತ. ಅದನ್ನೆಲ್ಲ ಮಾಡಬಾರದು. ಜನರಿಗೆ ತಪ್ಪು ಭಾವನೆಯನ್ನು ಕೊಡಬಾರದು. ಎಸ್ ಖಂಡಿತ. ಆ ತಪ್ಪು ನನ್ನ ಅನಿಸಿಕೆ ಅದನ್ನ ನಾನು ಹೇಳ್ತಿದ್ದೇನೆ. ಸರಿ 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 ಸರಿ. ನಿಮ್ಮ ಅನಿಸಿಕೆ, ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು. ನಿಮ್ಮ ಅನಿಸಿಕೆ ಖಂಡಿತ ಗೌರವ ಇದೆ. ಸಮರ್ಥಿಸುವುದಿಲ್ಲ, ಇದು ಮಾಡಿದ್ದು ತಪ್ಪೇ. ಖಂಡಿತ. ಎಸ್, ನಿಮ್ಮ ಅನಿಸಿಕೆ ಗೌರವ ಇದೆ. ಥ್ಯಾಂಕ್ ಯು ಶೈಲೇಶ್ ಅವರು ನಮ್ಮ ಜೊತೆ ಮಾತನಾಡಿದ್ರೆ. ನಮಸ್ಕಾರ. ಅವ್ರು ಮಾತನಾಡ್ತಾ ಹೇಳಿದರು, ನಾನು ಸಂಘಟನೆಯ ಕಾರ್ಯಕರ್ತ, ಮತ್ತು ಅವರ ಅಭಿಪ್ರಾಯಗಳನ್ನು ಹೇಳಿದರು. ಇಲ್ಲಿ ಸಾಕಷ್ಟು ಮಂದಿ ಇವತ್ತು ಕರೆ ಮಾಡಿದ್ರು. ಸುಮಾರು 8ರಿಂದ 9 ಮಂದಿ ಈ 1 ಗಂಟೆಯ ಕಾರ್ಯಕ್ರಮದಲ್ಲಿ ಕರೆ ಮಾಡಿ, ಸಾಕಷ್ಟು ಜನ ಮುಸಲ್ಮಾನ ಬಾಂಧವರು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಳಿದರು. ಎಲ್ಲರೂ ಕೂಡ ಮಾತನಾಡಿದ್ದು ಇದು ಒಂದು ಮಾನವೀಯ ದೃಷ್ಟಿಕೋನದಿಂದ. ಇದು ಯಾರೇ ಆಗಲಿ ಇದಕ್ಕೆ ತಕ್ಕ ಒಂದು ಶಿಕ್ಷೆ ಆಗಬೇಕು ಅನ್ನೋಂಥದ್ದು. ಇವತ್ತು ಈ ಘಟನೆ ಇದೆ, ಸಂಪೂರ್ಣವಾಗಿ ನಮಗೆ ಸಿಕ್ಕಂಥ ಮಾಹಿತಿ ಮೇರೆಗೆ ಮತ್ತು ಮಾಹಿತಿ ಆಧಾರದ ಮೇರೆಗೆ ಸಂಪೂರ್ಣ ಇದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ ವೀಕ್ಷಕರೇ. ಹಾಗಾಗಿ ನೀವು ಇದನ್ನು ಯಾವ ಥರ ವಿಮರ್ಶೆ ಮಾಡ್ತೀರಿ ಅನ್ನೋ ನಿಟ್ಟಿನಲ್ಲಿ ಫೋನ್ ಕಾಲ್ಸ್ಗಳನ್ನು ಕೂಡ ಇಟ್ಟಿದ್ವಿ. ಅಫ್ಕೋರ್ಸ್ ಅದರಲ್ಲಿ ಮಾತನಾಡಿದಂಥ ಡಾಕ್ಟರ್ ಸುನೀತಾ ಶೆಟ್ಟಿ ಅವ್ರನ್ನ ಕೂಡ, ಅಂದರೆ ಅವರು ಪ್ರವೀಣ್ ಪೂಜಾರಿ ಅವ್ರನ್ನ ಆವಾಗ ನಮ್ಮ ರಿಪೋರ್ಟ್ನಲ್ಲಿ ಒಬ್ಬರು ಮಾತನಾಡಿದರು. ಪ್ರವೀಣ್ ಅವ್ರನ್ನ ಭಾಳ ಹತ್ತಿರದಿಂದ ಕಂಡಂಥವ್ರಂತೆ. ಸೊ ಹಾಗಾಗಿ ಅವರನ್ನು ಕೂಡ ಮಾತನಾಡಿಸ್ಬೇಕು ಅನ್ನೋಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು, ಹಾಗಾಗಿ ಅವ್ರ ಜೊತೆ ಮಾತನಾಡೋದಕ್ಕೆ ಆಗಲಿಲ್ಲ. ಆದರೆ ಒಂದು ಸತ್ಯ, ಮಧ್ಯಮ ವರ್ಗದ ಒಬ್ಬ ಸಣ್ಣ ಹುಡುಗ, 29-30 ವರ್ಷದ ಹುಡುಗ, ಆತನ ತಾಯಿ ಮಾತನಾಡ್ತಿರೋದನ್ನು ಕೇಳಿದ್ರೆ ನಮಗೇನು ಗೊತ್ತೇ ಇಲ್ಲ. ಪಾಪ ಒಂದು ಹಳ್ಳಿಯಲ್ಲಿ ಇರುವಂಥ ಒಬ್ಬ ಹುಡುಗ, ಅವನ ಅಂಗಲಾಚಿ ಬೇಡ್ಕೊಂಡ್ರೂ ಕೂಡ ಇವರು ಆತನನ್ನು ಹೊಡೆದೇ ಬಿಟ್ಟರು. ಅದು ಯಾವ ಆಕ್ರೋಶದಿಂದ, ಯಾವ ವಿಕೃತ ಮನಸ್ಸಿನವ್ರು ಹೊಡೆದ್ರು, ಅದು ಯಾರು ಮಾಡಿದಾರೋ ಗೊತ್ತಿಲ್ಲ. SP ಅವ್ರು ಹೇಳಿದ್ದಾರೆ, ಎಸ್ ಫೈನ್, ಅದು ಯಾರು ಮಾಡಿದಾರೋ ಗೊತ್ತಿಲ್ಲ. ಆದರೆ ದಯವಿಟ್ಟು ಇನ್ನು ಉಳಿದವ್ರನ್ನ ಇವರು ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿ ಅವರಿಗೆ ನೀಟಾದಂಥ ಶಿಕ್ಷೆಯನ್ನು ಕಾನೂನಿನ ಮೂಲಕ ಆಗಲಿ ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಆಶಯ, ಮತ್ತು ನಮ್ಮ ಎಲ್ಲರ ಆಶಯ ಕೂಡ ಇದೇ ಆಗಿದೆ. ಒಂದು ಮನುಷ್ಯ ಜೀವ ಹೋಗಿದೆ ಒಂದು ಗೋರಕ್ಷಣೆಯ ಒಂದು ಹೆಸರಿನಲ್ಲಿ. ಈ ಹೊತ್ತಿನಲ್ಲಿ ಯಶವಂತ ಚಿತ್ತಾಲ, ಕನ್ನಡದ ಒಬ್ಬ ಖ್ಯಾತ ಲೇಖಕ, ಅವರ ಮಾತು ಒಂದು ನೆನಪಾಗುತ್ತೆ. ಏನಂತಂದರೆ, ನಾನು ಆವಾಗ ಒಂದು ಮಾತನ್ನು ಹೇಳಿದೆ ಶೈಲೇಶ್ ಅವ್ರ ಜೊತೆ ಮಾತನಾಡ್ತಾ ಇರ್ಬೇಕಾದ್ರೆ, ಏನಂತಂದರೆ, ಮೊದಲು ಮನುಷ್ಯರಾಗಿ ಹುಟ್ಟಿದ್ದು ಮತ್ತು ಮಾನವೀಯತೆ ಮತ್ತೆ ಬರುವಂಥದ್ದು ಎಲ್ಲವೂ ಕೂಡ ಅಂತ. ಅವರು ಒಂದು ಕಡೆಯಲ್ಲಿ ಬರೀತಾರೆ, ನಾವ್ಯಾರು ಮನುಷ್ಯರಾಗಿ ಹುಟ್ಟಿಲ್ಲ, ಆದರೆ ಮನುಷ್ಯರಾಗೋದಕ್ಕೆ ಹುಟ್ಟಿದ್ದೇವೆ ಅಂತ. ಎಂಥ ಒಳ್ಳೆ ಮಾತಲ್ವಾ. ಇದೇ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ದಿನತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.